वनचारी जयुराधमाधव कुंज बिहारी जयुराधमाधव कुंज बिहारी। हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे। अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्ण करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुविष्णुकृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಬುಕ್ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ರಾಮ ಮಾತಾಜಿ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್ಸ್ ಎಲ್ಲರಿಗೂ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ನಿತ್ಯಾನಂದ ಜಯ ದ್ವೈತ ಚಂದ್ರ ಗೌರ ಭಕ್ತ ವೃಂದ. ಚೈತನ್ಯ ಚರಿತಾಮೃತ ಆದಿಲೀಲ 7ನೇ ಅಧ್ಯಾಯ ಶ್ಲೋಕ 107. ಬ್ರಹ್ಮ ಪ್ರಮಾದ ವಿಪ್ರಲಿಪ್ಸ ಕರಣ ಪಾಠವ ಈಶ್ವರೇರ ವಾಕ್ಯ ನಾಹಿ ದೋಷ ಈ ಸಭ. ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಜು ತಂಬಟ್ ಪ್ರಭುಜಿ ಓದಿ. ಎಸ್ ಮಾತಾಜಿ. ಕೃಷ್ಣ. ಶ್ಲೋಕ 107. ಬ್ರಹ್ಮ ಪ್ರಮಾದ ವಿಪಲಿಪ್ತ ಕರಣ ಪಾಠವ ಈಶ್ವರ್ಯರ ವಾಕ್ಯ ನಾಹಿ ದೋಷ ಈ ಸಭ. ಭ್ರಮ, ಮಾಯೆ, ಪ್ರಮಾದ, ದೋಷ, ವಿಪ್ರಲಿಪ್ಸ, ವಂಚನೆಯ ಉದ್ದೇಶಗಳು, ಕರಣ, ಅಪಾಠವ, ಐಹಿಕ ಇಂದ್ರಿಯಗಳ ಅಸಾಮರ್ಥ್ಯ, ಈಶ್ವರ್ಯರ, ಪ್ರಭುವಿನ ವಾಕ್ಯ ನುಡಿಯಲ್ಲಿ ನಾಹಿ ಇರಲಿಲ್ಲ, ತಪ್ಪು ದೋಷ, ತಪ್ಪು, ಈ ಸಭ, ಇವು ಎಲ್ಲ. ಅನುವಾದ: ಪ್ರಭುಪಾದವರಿಗೆ ಜಯವಾಗಲಿ. ಐಹಿಕ ದೋಷಗಳಾದ ತಪ್ಪುಗಳು, ಭ್ರಮೆಗಳು, ವಂಚನೆಗಳು ಮತ್ತು ಇಂದ್ರಿಯಗಳ ಅಸಾಮರ್ಥ್ಯ ಇವುಗಳು ದೇವೋತ್ತಮ ಪರಮ ಪುರುಷನ ನುಡಿಗಳಲ್ಲಿ ಇರುವುದಿಲ್ಲ. ಸ್ವಲ್ಪ ಮೇಲೆ ಮಾಡಿ. ಭಾವಾರ್ಥ:
ಮೇಲೆ ಹೋಯ್ತು ಮಾತಾಜಿ ಮೇಲೆ. ಹಾ ಎಸ್ ಭಾವಾರ್ಥ. ಒಂದು ವಸ್ತುವನ್ನು ಅದು ಇರುವುದಕ್ಕೆ ವಿಭಿನ್ನವಾಗಿ ಗ್ರಹಿಸಿದರೆ ಅಥವಾ ಮಿಥ್ಯಾ ಜ್ಞಾನವನ್ನು ಸ್ವೀಕರಿಸಿದರೆ ಅದು ದೋಷ. ಉದಾಹರಣೆಗೆ, ಒಬ್ಬನು ಕತ್ತಲಲ್ಲಿ ಒಂದು ಹಗ್ಗವನ್ನು ನೋಡಿ ಹಾವು ಎಂದು ಭಾವಿಸುವುದು ಅಥವಾ ಹೊಳೆಯುವ ಕಪ್ಪೆ ಚಿಪ್ಪನ್ನು ನೋಡಿ ಚಿನ್ನ ಎಂದು ಭಾವಿಸುವುದು ಇವು ದೋಷಗಳು. ಹಾಗೆಯೇ ಭ್ರಮೆಯು ಶ್ರವಣ ಕಾಲದಲ್ಲಿ ಗಮನ ಹರಿಸದೆ ಇರುವುದರಿಂದ ಉಂಟಾಗುವ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ವಂಚನೆ ಎಂದರೆ ಅಂತಹ ದೋಷಪೂರ್ಣವಾದ ಜ್ಞಾನವನ್ನು ಬೇರೆಯವರಿಗೆ ಪ್ರಸಾರ ಮಾಡುವುದು. ಐಹಿಕವಾದಿ ವಿಜ್ಞಾನಿಗಳು ಮತ್ತು ತತ್ವಶಾಸ್ತ್ರಜ್ಞರು ಸಾಮಾನ್ಯವಾಗಿ ಇರಬಹುದು, ಪ್ರಾಯ ಮುಂತಾದ ಶಬ್ದಗಳನ್ನು ಉಪಯೋಗಿಸುತ್ತಾರೆ, ಏಕೆಂದರೆ ಅವರು ವಾಸ್ತವಾಂಶಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಅವರು ಬೇರೆಯವರಿಗೆ ನೀಡುವ ತಿಳುವಳಿಕೆಯು ವಂಚನೆಗೆ ಉದಾಹರಣೆಯಾಗುತ್ತದೆ. ಐಹಿಕವಾದಿ ವ್ಯಕ್ತಿಯ ಅಂತಿಮ ದೋಷವೆಂದರೆ ಸಾಮಾನ್ಯ ರಹಿತವಾದ ಇಂದ್ರಿಯಗಳು. ಉದಾಹರಣೆಗೆ, ನಮ್ಮ ಕಣ್ಣುಗಳಿಗೆ ನೋಡುವ ಸಾಮರ್ಥ್ಯ ಇದೆಯಾದರೂ ಅವು ದೂರದಲ್ಲಿರುವ ವಸ್ತುಗಳನ್ನು ನೋಡಲಾರವು, ಅಥವಾ ಕಣ್ಣಿಗೆ ಅತ್ಯಂತ ಹತ್ತಿರವಾಗಿರುವ ಕಣ್ಣು ರೆಪ್ಪೆಗಳನ್ನು ನೋಡಲಾರವು. ಅಶಿಕ್ಷಿತವಾದ ನಮ್ಮ ಕಣ್ಣುಗಳಿಗೆ ಸೂರ್ಯನು ಒಂದು ತಟ್ಟೆಯಂತೆ ಕಾಣುತ್ತಾನೆ. ಕಾಮಾಲೆ ರೋಗ ಬಂದವನಿಗೆ ಎಲ್ಲವೂ ಹಳದಿಯಾಗಿ ಕಾಣುತ್ತದೆ. ಆದ್ದರಿಂದ ಅಂತಹ ಅಪರಿಪೂರ್ಣ ಕಣ್ಣುಗಳಿಂದ ಪಡೆದ ಜ್ಞಾನವನ್ನು ನಾವು ಅವಲಂಬಿಸುವಂತಿಲ್ಲ. ಕಿವಿಗಳು ಕೂಡ ಅಷ್ಟೇ ಅಪರಿಪೂರ್ಣವಾಗಿವೆ. ದೂರವಾಣಿಯನ್ನು ನಮ್ಮ ಕಿವಿಗೆ ಇಡದಿದ್ದರೆ ಬಹು ದೂರದಲ್ಲಿ ಕಂಪನವಾಗುವ ಶಬ್ದವನ್ನು ನಾವು ಕೇಳಲಾರೆವು. ಇದೇ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ವಿಶ್ಲೇಷಿಸಿದರೆ ಅವು ಎಲ್ಲವೂ ಅಪರಿಪೂರ್ಣ ಎಂದು ತಿಳಿಯುತ್ತೇವೆ. ಆದ್ದರಿಂದ ಇಂದ್ರಿಯಗಳ ಮೂಲಕ ಗಳಿಸುವ ಜ್ಞಾನವು ನಿಷ್ಪ್ರಯೋಜಕ. ಆಚಾರ್ಯರಿಂದ ಶ್ರವಣ ಮಾಡುವುದೇ ವೈದಿಕ ಪ್ರಕ್ರಿಯೆ. ಭಗವದ್ಗೀತೆಯಲ್ಲಿ 4.2 ಪ್ರಭು ಹೀಗೆ ಹೇಳುತ್ತಾನೆ, ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜರ್ಷಿ ವಿದುಹು. ಹೀಗೆ ಪರಮ ಪ್ರಭು ವಿಜ್ಞಾನವು ಗುರು ಶಿಷ್ಯ ಪರಂಪರೆಯ ಮಾಲಿಕೆಯ ಮೂಲಕ ಸ್ವೀಕೃತವಾಯಿತು. ರಾಜರ್ಷಿಗಳು ಈ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡರು. ನಾವು ದೂರವಾಣಿಯಿಂದ ಶ್ರವಣ ಮಾಡುವುದಿಲ್ಲ, ಆಚಾರ್ಯ ಪುರುಷರಿಂದ ಶ್ರವಣ ಮಾಡಬೇಕು, ಏಕೆಂದರೆ ನಿಜವಾದ ಜ್ಞಾನ ಬರುವುದು ಅವರಲ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ನಾವು ನೋಡಿದ್ವಿ ಹೇಗೆ ಅಲ್ಲಿದ್ದಂತಹ ಒಂದು ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳನ್ನ ಅವರು ಕೇಳ್ಕೊಂಡ್ರು, ವೇದಾಂತ ಸೂತ್ರಗಳ ಬಗ್ಗೆ ನೀವು ಹೇಳಬೇಕು, ನಾವು ಕೇಳೋದಕ್ಕೆ ಆಸಕ್ತಿಯನ್ನು ಹೊಂದಿದ್ದೀವಿ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಅದು ಶಾರೀರಿಕ ಭಾಷೆಯ ರೀತಿಯಲ್ಲಿ ನಾನು ಅದಕ್ಕನುಗುಣವಾಗಿ ಹೇಳೋದಿಲ್ಲ, ಅದನ್ನ ಅಚಿಂತ್ಯ ವೇದ ತತ್ವದ ಒಂದು ನಿಲುವಿನಲ್ಲಿ ಹೇಳ್ತಾರೆ, ವೈಷ್ಣವರ ಒಂದು ತತ್ವಕ್ಕೆ ಅನುಗುಣವಾಗಿ. ಸೊ ಇದನ್ನ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಐಹಿಕ ದೋಷಗಳಾದ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಶಾರೀರಿಕ ಭಾಷ್ಯದಲ್ಲಿ ಏನೆಲ್ಲ ಒಂದು ತಪ್ಪು ಗ್ರಹಿಕೆ ಇದೆ ಅನ್ನುವಂಥದ್ದನ್ನ ಅಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಭಕ್ತಿ ಸೇವೆಯ ಮೂಲಕ ಮಾತ್ರನೇ ನಾವು ಪರಿಪೂರ್ಣ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಐಹಿಕವಾದಿಗಳು ಅವ್ರು ಏನ್ ಮಾಡ್ತಾರೆ, ಭಗವಂತ ನಿರಾಕಾರ ಅಂತ ಕರೆಯೋದ್ರಿಂದ ಅದೊಂದು ಅಪರಿಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಐಹಿಕ ದೋಷಗಳಾದ ತಪ್ಪುಗಳು, ಭ್ರಮೆಗಳು, ವಂಚನೆಗಳು ಮತ್ತು ಇಂದ್ರಿಯ ಅಸಾಮರ್ಥ್ಯ ಇವುಗಳು ದೇವೋತ್ತಮ ಪರಮ ಪುರುಷನ ನುಡಿಗಳಲ್ಲಿ ಇರುವುದಿಲ್ಲ ಅಂತ. ಅಂದ್ರೆ ಅಲ್ಲಿ ಇದಕ್ಕೂ ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ, ನೇರವಾಗಿ ವೇದವ್ಯಾಸರು ಶಕ್ತ್ಯಾವೇಶ ಅವತಾರ, ಭಗವಂತನ ಶಕ್ತ್ಯಾವೇಶ ಅವತಾರ, ಅವರ ಒಂದು ಬಾಯಿಂದ ವೇದಗಳು ಬಂತು ಅಂತ. ಅಂದ್ರೆ ಅವರು ಆ ಒಂದು ವೇದಗಳನ್ನ ನೋಡಿದ್ರು, ಅದನ್ನ ರಚನೆ ಮಾಡಿದ್ರು ಅಂತ. ಹಾಗಾಗಿ ದೇವೋತ್ತಮ ಪರಮ ಪುರುಷನಿಂದ ಬಂದಂತದ್ರಲ್ಲಿ ಮನುಷ್ಯರಲ್ಲಿ ಇರುವಂತಹ ಈ 4 ದೋಷಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಆದ್ರೆ ಈ ದೋಷಗಳು ನಾವು ನೋಡ್ತೀವಿ, ನಾವು ತಪ್ಪು ಮಾಡ್ತೀವಿ, ಮೋಸ ಮಾಡ್ತೀವಿ, ಭ್ರಮೆಗೆ ಒಳಗಾಗ್ತೀವಿ, ನಮ್ಮ ಇಂದ್ರಿಯಗಳು ಅದು ಅಪರಿಪೂರ್ಣ ಅನ್ನೋದನ್ನಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ವಸ್ತುವು ಅದು ಇರುವುದಕ್ಕೆ ವಿಭಿನ್ನವಾಗಿ ಗ್ರಹಿಸಿದರೆ ಅಥವಾ ಮಿಥ್ಯಾ ಜ್ಞಾನವನ್ನು ಸ್ವೀಕರಿಸಿದರೆ ಅದು ದೋಷ. ಅಂದ್ರೆ ಈಗ ನಾವು ನೋಡ್ತೀವಿ, ಒಂದು ಹಣ್ಣನ್ನ ಆಪಲ್ ಅನ್ನ ತಿಂದುಬಿಟ್ಟು ನಾವು ತಿಂದಿದ್ದನ್ನ ನಮ್ಗೆ ಕಾಣದೇ ಇರೋ ಹಾಗೆ ಇನ್ನೊಂದು ಕಡೆಗೆ ಇಟ್ಟು ತಿನ್ನದೇ ಇರೋ ಭಾಗವನ್ನ ತೋರಿಸಿದ್ರೆ ನಮ್ಗೆ ಅದು ತುಂಬಾ ಫ್ರೆಶ್ ಆಗಿರೋ ಆಪಲ್ ತರ ಕಾಣುತ್ತೆ. ಅಂದ್ರೆ ಅಲ್ಲಿ ನಾವು ಮಾಡ್ತಾ ಇರೋಂಥದ್ದು ದೋಷ, ಅಂದ್ರೆ ಮೋಸನೇ ಆಗುತ್ತೆ ಅದು. ಆದ್ರೆ ವಾಸ್ತವದಲ್ಲಿ ಅದು ತಿಂದಿರೋ ಹಣ್ಣಾಗಿರುತ್ತೆ. ಉದಾಹರಣೆಗೆ ಒಬ್ಬರು ಕತ್ತಲಲ್ಲಿ ಒಂದು ಹಗ್ಗವನ್ನ ನೋಡಿ ಹಾವು ಎಂದು ಭಾವಿಸುವುದು, ಅಥವಾ ಹೊಳೆಯುವ ಕಪ್ಪೆ ಚಿಪ್ಪನ್ನ ನೋಡಿ ಚಿನ್ನ ಎಂದು ಭಾವಿಸುವುದು. ಅಂದ್ರೆ ಅದು ವಾಸ್ತವದಲ್ಲಿ ಅದಲ್ಲ, ಅದನ್ನ ನಮ್ಮ ಮನಸ್ಸಿನ ಕಲ್ಪನೆಗಳಿಗೆ ತಕ್ಕ ಹಾಗೆ ಅದನ್ನ ನಾವು ಗ್ರಹಿಸೋದು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮಲ್ಲಿರುವ ದೋಷಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಭ್ರಮೆಯು ಶ್ರವಣ ಕಾಲದಲ್ಲಿ ಗಮನ ಹರಿಸದೇ ಇರುವುದರಿಂದ ಉಂಟಾಗುವ ತಪ್ಪು ಅರ್ಥ
ಮಾಡಿಕೊಳ್ಳುವಿಕೆ ಸುಮಾರು ಸತಿ ನಾವೇ ಮಾಡ್ತೀವಿ. ಈ ಭಾವಾರ್ಥಗಳನ್ನ ಪ್ರಭುಪಾದರ ಒಂದು ಓದುವಾಗ ಎಲ್ಲಿ ಪಾಸ್ ಕೊಡ್ತಾರೆ, ಎಲ್ಲಿ ಫುಲ್ ಸ್ಟಾಪ್ ಕೊಡ್ತಾರೆ, ಎಲ್ಲಿ ಕಾಮ ಕೊಡ್ತಾರೆ, ಆ ಒಂದು ಗಮನ ಇಲ್ದೀರ ಹಾಗೆ ಓದ್ತಾ ಹೋದ್ರೆ ಎಲ್ಲ ಅಪಾರ್ಥಗಳೇ ಬರ್ತಾ ಇರುತ್ತೆ. ನಮ್ಗೆ ಅರ್ಥನೇ ಆಗೋದಿಲ್ಲ. ಎಷ್ಟು ಸತಿ ಓದಿದ್ರು ಆ ರೀತಿ ನಮ್ಗೆ ಅದು ಅರ್ಥ ಆಗೋದಿಲ್ಲ. ವಂಚನೆ ಎಂದರೆ ಅಂತಹ ದೋಷಪೂರ್ಣವಾದ ಜ್ಞಾನವನ್ನು ಬೇರೆಯವರಿಗೆ ಪ್ರಸಾರ ಮಾಡುವುದು. ವಂಚನೆ ಅಂತಂದ್ರೆ ನಾವು ತಪ್ಪು ಮಾಡ್ತೀವಿ, ಆ ತಪ್ಪಾದದನ್ನೇ ಇನ್ನೊಬ್ರಿಗೂ ನಾವು ಹೇಳೋದು. ಇಲ್ಲ ಇದು ಸರಿ, ನಾನು ಈಗ ಅವರದೇ ಊಹಾಪೋಹ, ನಾನು ಹೀಗೆ ಅನ್ಕೊಂಡಿದ್ದೀನಿ, ಅದು ಈ ರೀತಿ ಇರಬಹುದು, ಪ್ರಾಯಶಃ ಅದ್ರ ಅರ್ಥ ಅದು ಅನ್ಸುತ್ತೆ ಅಂತೆಲ್ಲ ಹೇಳ್ಕೊಂಡು ಅದನ್ನ ಬೇರೆಯೊಬ್ಬರಿಗೆ ತಿಳಿಸ್ಕೊಡ್ತಾ ಹೋಗೋದು, ಅದನ್ನ ಇಲ್ಲಿ ಮೋಸ ಅಂತಾನೆ, ಇಲ್ಲಿ ವಂಚನೆ ಅಂತಾನೆ ಇಲ್ಲಿ ಕರಿತಾ ಇದ್ದಾರೆ. ಐಹಿಕವಾದಿ ವಿಜ್ಞಾನಿಗಳು ಮತ್ತು ತತ್ವಶಾಸ್ತ್ರಜ್ಞರು ಸಾಮಾನ್ಯವಾಗಿ ಹೇಳ್ತಾರೆ. ಅಂದ್ರೆ ವಿಜ್ಞಾನಿಗಳು ಹೇಳ್ತಾರೆ ಮತ್ತೆ ಈ ತತ್ವಶಾಸ್ತ್ರಜ್ಞರು ಅವರು ಊಹಾಪೋಹ ಮಾಡೋರು ಈ ರೀತಿ ಹೇಳ್ತಾರೆ, ಈ ರೀತಿ ಇರಬಹುದು, ಪ್ರಾಯಶಃ ಈ ಭೂಮಿ ಈ ರೀತಿ ಸೃಷ್ಟಿ ಪ್ರಾರಂಭ ಆಗಿರ್ಬಹುದು ಅಂತ ಅವರದೇ ಆದ ಒಂದು ಸಿದ್ಧಾಂತಗಳನ್ನ ಅವರು ಹೇಳ್ತಾ ಹೋಗುವಂತದ್ದು. ಮುಂತಾದ ಶಬ್ದಗಳನ್ನು ಅವರು ಬಳಸ್ತಾರೆ. ಅಂದ್ರೆ ಇರಬಹುದು, ಪ್ರಾಯಃ ಅಂತಲ್ಲ. ಏಕೆಂದರೆ ಅವರು ವಾಸ್ತವಾಂಶಗಳ ಸಂಪೂರ್ಣ ಜ್ಞಾನವನ್ನ ಹೊಂದಿರುವುದಿಲ್ಲ. ಅಂದ್ರೆ ಅವರಿಗೆ ಪರಿಪೂರ್ಣ ಜ್ಞಾನದ ಅರಿವಿಲ್ಲ. ಆದ್ದರಿಂದ ಅವರು ಬೇರೆಯವರಿಗೆ ನೀಡುವ ತಿಳುವಳಿಕೆಯು ವಂಚನೆಗೆ ಉದಾಹರಣೆ ಆಗುತ್ತದೆ. ಯಾರಿಗೆ ಪರಿಪೂರ್ಣವಾಗಿ ಅವ್ರಿಗೆ ಗೊತ್ತಿಲ್ವೋ ಅವ್ರು ಇನ್ನೊಬ್ಬರಿಗೆ ಏನನ್ನಾದ್ರೂ ತಿಳಿಸ್ಕೊಡಕ್ ಹೋಗ್ತಾ ಇದಾರೆ ಅಂದ್ರೆ ಅದೊಂದು ರೀತಿಯ ಮೋಸನೇ ಆಗುತ್ತೆ. ಐಹಿಕವಾದಿ ವ್ಯಕ್ತಿಯ ಅಂತಿಮ ದೋಷ ಎಂದರೆ ಸಾಮರ್ಥ್ಯರಹಿತವಾದ ಇಂದ್ರಿಯಗಳು. ಅಂದ್ರೆ ಎಲ್ಲದಕ್ಕಿಂತ ಇನ್ನೊಂದು ಹೆಚ್ಚಿನ ಮಟ್ಟದ ಒಂದು ದೋಷ ಏನು ಅಂತಂದ್ರೆ ಮನುಷ್ಯರಲ್ಲಿ ಇರುವಂತದ್ದು ಅವರ ಇಂದ್ರಿಯಗಳಿಗೆ ಆ ಶಕ್ತಿನೇ ಇಲ್ಲ. ಅವರ ಇಂದ್ರಿಯಗಳಿಗೆ ಇರುವಂತ ಶಕ್ತಿ ಅದು ಏನಂತ ಹೇಳ್ತಾರೆ, ಲಿಮಿಟೆಡ್ ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮ ಕಣ್ಣಿಗೆ ನೋಡುವ ಸಾಮರ್ಥ್ಯ ಇದೆ, ಆದ್ರೂ ಕೂಡ ಅದು ದೂರದಲ್ಲಿರುವ ವಸ್ತುಗಳನ್ನು ನೋಡಲಾರವು. ಅಂದ್ರೆ ಎಷ್ಟು ಕಿಲೋಮೀಟರ್ ವರೆಗೂ ನಾವು ನೋಡೋದಕ್ಕೆ ಸಾಧ್ಯ. ಈಗ ನನ್ಗೆ ಸ್ಪೆಕ್ಸ್ ಹಾಕೊಂಡಿದ್ದೀನಿ, ನನಗೆ ಹತ್ರ ಇರೋದೇ ಕಾಣಿಸೋದಿಲ್ಲ. ಆದ್ರೆ ನಮ್ಮ ಕಣ್ಣಿಗೆ ಇರುವಂತ ಸಾಮರ್ಥ್ಯ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾರಿಗೆ ಕಣ್ಣು ಸರಿಯಾಗಿದೆ ಅವ್ರಿಗೂ ಕೂಡ ಒಂದು ದೂರದವರೆಗೆ ಮಾತ್ರನೇ ಅವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಕಣ್ಣಿನ ರೆಪ್ಪೆ ಕಣ್ಣಿನಲ್ಲೇ ಇದ್ರೂ ಕೂಡ ಆ ಕಣ್ಣಿನ ರೆಪ್ಪೆನ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ. ಅಕ್ಷಿತವಾದ ಮತ್ತು ಕಣ್ಣುಗಳಿಗೆ ಸೂರ್ಯನ ಒಂದು ತಟ್ಟೆಯಂತೆ ಕಾಣುತ್ತಾನೆ. ನಾವು ನೋಡೋದಕ್ಕೆ ಸೂರ್ಯ ಒಂದು ತಟ್ಟೆ ಹಾಗೆ ಕಾಣಿಸ್ತಾ ಇದ್ದಾನೆ. ಆದ್ರೆ ವಾಸ್ತವದಲ್ಲಿ ಸೂರ್ಯ ತಟ್ಟೆ ಹಾಗಿದ್ದಾನ? ರೌಂಡ್ ಆಗಿ ಸುಮ್ನೆ ಒಂದು ತಟ್ಟೆ ಅಂತ ಇದ್ದಾನ? ಒಂದು ಚೆಂಡಿನಂತ ಇದ್ದಾನಲ್ವಾ? ಒಂದು ಬೆಂಕಿಯ ಚೆಂಡಿನಂತಿದ್ದಾನೆ. ಆದ್ರೆ ನಾವು ಅದನ್ನ ಫ್ಲಾಟ್ ಆಗಿ ಒಂದ್ ತಟ್ಟೆ ತರ ನೋಡ್ತೀವಿ. ಆದ್ರೆ ಆ ರೀತಿ ಅವನು ನಿಜವಾಗ್ಲೂ ಇಲ್ಲ. ಆದ್ರೆ ಕಾಮಾಲೆ ರೋಗದವನಿಗೂ ಕೂಡ ಅಷ್ಟೇ, ಅವನಿಗೆ ಕಾಯಿಲೆ ಇರುವಷ್ಟು ಸಮಯ ಅವನು ನೋಡಿದೆಲ್ಲ ಹಳದಿ ಕಾಣುತ್ತೆ. ಇದೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳಲ್ಲಿ ಇರುವಂತಹ ದೋಷಗಳು. ಆದ್ದರಿಂದ ಅಂತಹ ಪರಿಪೂರ್ಣ ಕಣ್ಣುಗಳಿಂದ ಪಡೆದ ಜ್ಞಾನವನ್ನು ನಾವು ಅವಲಂಬಿಸುವಂತಿಲ್ಲ. ಏನಂತ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುತ್ತೆ. ನಾನು ಕಣ್ಣಾರೆ ಕಂಡೆ ಅಂತ ಹೇಳಿದ್ರು ಕೂಡ ನೀ ಏನನ್ನ ಕಂಡೆ, ನಿನ್ನ ಮನಸ್ಸಿನಲ್ಲಿ ಅನ್ಕೊಂಡಿದ್ದನ್ನ ಕಂಡ, ಇಲ್ಲಿ ಅಲ್ಲಿರೋದನ್ನೇ ನಿಜವಾಗ್ಲೂ ನೋಡ್ದ, ಹಾಗೆ ನಿಜವಾಗ್ಲೂ ನೋಡಿದ್ರು ಕೂಡ ನಿನ್ನ ಕಣ್ಣಿಗೆ ಅದನ್ನ ಪೂರ್ತಿಯಾಗಿ ಸರಿಯಾಗಿ ನೋಡೋ ಸಾಮರ್ಥ್ಯ ಇತ್ತ ಅನ್ನುವಂಥದ್ದು. ಕಿವಿಗಳು ಕೂಡ ಅಷ್ಟೇ ಅಪರಿಪೂರ್ಣವಾಗಿದೆ. ನಮ್ಮ ಕಿವಿಗೂ ಕೂಡ ಕೆಲವೊಂದು ಹರ್ಟ್ಸ್ ಅಷ್ಟೇ, ಅಂದ್ರೆ ಹೇಳ್ತಾರೆ ಒಂದು ಹರ್ಟ್ಸ್ ಅಲ್ಲಿ ಹೇಳ್ತಾರೆ ಇಷ್ಟು ಶಬ್ದ ಆದ್ರೆ ಮಾತ್ರನೇ ನಾವು ಅದನ್ನ ಗ್ರಹಿಸಕ್ಕೆ ಸಾಧ್ಯ ಅಂತ. ಈ ಭೂಕಂಪ ಅಂತದೆಲ್ಲ ಆಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಜೀವಿಗಳಿಗೆ ಬೇಗ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅದು ತಿಳಿಯೋದಕ್ಕೆ ಅದಕ್ಕಿಂತ ಒಳ್ಳೆ ಕಿವಿಗಳು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಗೆ ಅದು ಲೇಟ್ ಆಗೇ ಗೊತ್ತಾಗುತ್ತೆ. ಅದೇ ರೀತಿ ತುಂಬಾ ಕರ್ಕಶ ಶಬ್ದಗಳು, ಅದನ್ನ ನಾವು ಸಹಿಸೋಕೆ ಕೂಡ ಆಗೋದಿಲ್ಲ. ಅಂತ ಶಬ್ದಗಳನ್ನು ನಾವು ಕೇಳೋದಕ್ಕೂ ಆಗೋದಿಲ್ಲ. ಇದೆಲ್ಲವೂ ಕೂಡ ನಮ್ಮ ಕಿವಿಗಳಿಗೆ ಇರುವಂತಹ ಒಂದು ಏನಂತ ಹೇಳ್ತಾರೆ, ಲಿಮಿಟೇಷನ್ಸ್. ಇದೇ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಇಂದ್ರಿಯಗಳು ವಿಶ್ಲೇಷಿಸಿದರೆ ಅವು ಎಲ್ಲವೂ ಅಪರಿಪೂರ್ಣ ಎಂದು ತಿಳಿಯುತ್ತದೆ. ಅಂದ್ರೆ ನಮ್ಮೆಲ್ಲ ಇಂದ್ರಿಯಗಳು ಕೂಡ ಅದು ಅಪರಿಪೂರ್ಣವೇ ಆಗಿದೆ. ಆದ್ದರಿಂದ ಇಂದ್ರಿಯಗಳ ಮೂಲಕ ಗಳಿಸುವ ಜ್ಞಾನವು ನಿಷ್ಪ್ರಯೋಜಕ. ಅಂದ್ರೆ ನಾವು ಕಣ್ಣಾರೆ ಕಂಡ್ವಿ, ಕಿವಿಯಾರೆ ಕೇಳಿದ್ವಿ ಅಂತಂದ್ರೂ ಕೂಡ ಆ ಜ್ಞಾನ ಅನ್ನುವಂಥದ್ದು ಅದು ಆಚಾರ್ಯರಿಂದ ಬಂದಿಲ್ಲ ಅಂತಂದ್ರೆ ಅದು ನಿಷ್ಪ್ರಯೋಜಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಚಾರ್ಯರಿಂದ ಶ್ರವಣ ಮಾಡುವುದೇ ವೈದಿಕ ಪ್ರಕ್ರಿಯೆ. ಅಂದ್ರೆ ಇಲ್ಲಿ ಅದು ಅಧಿಕೃತ ಪರಂಪರೆಯಲ್ಲಿ ಸರಿಯಾದ ಮೂಲದಿಂದ ಆ ಒಂದು ಜ್ಞಾನವನ್ನ ನಾವು ಕೇಳಿ ತಿಳಿಯುವಂಥದ್ದು. ಭಗವದ್ಗೀತೆಯಲ್ಲಿ ಪ್ರಭು ಹೀಗೆ ಹೇಳುತ್ತಾನೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಅಂದ್ರೆ ಅವನು ಏನಂತ ಹೇಳ್ತಾ ಇದ್ದಾನೆ, ಈ ಒಂದು ಜ್ಞಾನ ಅಂದ್ರೆ ಈ 4ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳುವಂಥದ್ದು ಅರ್ಜುನನಿಗೆ, ನೀನು ಎಷ್ಟೋ ಜನ್ಮಗಳಿಂದ ನನ್ನ ಜೊತೆಯಲ್ಲೇ ಇದೆಯಾ, ಯಾವಾಗೆಲ್ಲ ನಾನು ಈ ಒಂದು ಜ್ಞಾನವನ್ನ ಹೇಳಿದೀನಿ ಆಗೆಲ್ಲ ನೀನ್ ನನ್ನ ಜೊತೆನಲ್ಲೇ ಇದ್ದಿದ್ಯಾ, ಅದೆಲ್ಲ ನನಗೆ ನೆನಪಿದೆ ಆದ್ರೆ ನಿನಗೆ ನೆನಪಿಲ್ಲ ಅಂತ. ಅದು ಪರಂಪರೆಯಲ್ಲಿ ಸಾಗಿ ಬಂದಿದೆ. ಆದ್ರೆ ರಾಜ ಋಷಿಗಳು ಒಬ್ಬರಿಂದ ಒಬ್ಬರಿಗೆ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದೆ ಅನ್ನೋದನ್ನ ಅವನು ಹೇಳ್ತಾನೆ. ಹೀಗೆ ಪರಮ ವಿಜ್ಞಾನವು ಗುರು ಶಿಷ್ಯ ಪರಂಪರೆಯಲ್ಲಿ ಮಾಲಿಕೆಯ ಮೂಲಕ
ಸ್ವೀಕೃತವಾಯಿತು. ರಾಜರ್ಷಿಗಳು ಈ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಂಡಿದ್ದರು. ನಾವು ದೂರವಾಣಿಯಿಂದ ಶ್ರವಣ ಮಾಡುವುದಿಲ್ಲ, ಆಚಾರ್ಯ ಪುರುಷರಿಂದ ಶ್ರವಣ ಮಾಡಬೇಕು, ಏಕೆಂದರೆ ನಿಜವಾದ ಜ್ಞಾನ ಇರುವುದು ಅವರಲ್ಲಿಯೇ. ನಾವು ಇದನ್ನ ಸರಿಯಾದ ಪರಂಪರೆಯಲ್ಲಿ ಯಥಾರೂಪ, ಭಗವದ್ಗೀತೆ ಯಥಾರೂಪ, ಆ ರೀತಿ ಭಗವಂತ ಕೃಷ್ಣ ಏನ್ ಹೇಳಿದಾನೆ ಅದೇ ರೀತಿಯಲ್ಲಿ ಆಚಾರ್ಯರು ನಮ್ಗೆ ತಿಳಿಸ್ಕೊಡ್ತಾರೆ. ಅವರ ಮೂಲಕ ಅದನ್ನ ನಾವು ತಿಳಿಬೇಕು. ಆಗ ಮಾತ್ರನೇ ಅದು ಪರಿಪೂರ್ಣ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಪ್ರಭುಪಾದರು. ಶ್ಲೋಕ 108. ಉಪನಿಷತ್ ಸಹಿತ ಸೂತ್ರ ಕಹೆ ಯೇಯಿ ತತ್ವ ಮುಖ್ಯ ವೃತ್ತಿ ಸೇಯಿ ಅರ್ಥ ಪರಮ ಮಹತ್ವ. ಹರೇ ಕೃಷ್ಣ. ರವಿ ಪ್ರಭುಜಿ ಓದಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 108. ಉಪನಿಷತ್ ಸಹಿತ ಸೂತ್ರ ಕಹೇ ಈ ತತ್ವ ಮುಖ್ಯ ವೃತ್ತಿ ಸೇಯಿ ಅರ್ಥ ಪರಮ ಮಹತ್ವ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದ್ಬೇಕಾ? ಅರ್ಥ ಓದ್ಬೇಕಾ ಮಾತಾಜಿ? ಅರ್ಥ ಓದಿ ಮಾತಾಜಿ. ಉಪನಿಷತ್ ಅಧಿಕೃತ ವೈದಿಕ ಆವೃತ್ತಿ ಸಹಿತ ಅದರೊಡನೆ ಸೂತ್ರ ವೇದಾಂತ ಸೂತ್ರ ಕಹೆ ಹೇಳಲಾಗಿದೆ. ಈ ವಿಷಯ ವಸ್ತು ತತ್ವ ಸತ್ಯದಲ್ಲಿ ಮುಖ್ಯ ವೃತ್ತಿ ನೇರ ಅರಿವಿನಿಂದ ಸೇಯಿ ಆ ಸತ್ಯ ಅರ್ಥ ಪರಮ ಅಂತ್ಯಂತಿಕ ಮಹತ್ವ ಕೀರ್ತಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ. ಅನುವಾದ. ಪರಮ ಸತ್ಯವನ್ನು ಉಪನಿಷತ್ತುಗಳಲ್ಲಿ ಮತ್ತು ಬ್ರಹ್ಮಾಂಡ ಸೂತ್ರದಲ್ಲಿ ವರ್ಣಿಸಲಾಗಿದೆ. ಆದರೆ ವ್ಯಕ್ತಿಯು ಶ್ಲೋಕಗಳನ್ನು ಅವು ಇರುವಂತೆಯೇ ಅರ್ಥ ಮಾಡಿಕೊಳ್ಳಬೇಕು. ಅದು ಅರಿವಿನ ಪರಮ ಶ್ರೇಷ್ಠತೆ. ಭಾವಾರ್ಥ. ಹರೇ ಕೃಷ್ಣ. ಶಂಕರಾಚಾರ್ಯರ ಕಾಲದಿಂದೀಚೆಗೆ ಶಾಸ್ತ್ರಗಳಿಗೆ ಸಂಬಂಧಿಸಿದ ಪ್ರತಿಯೊಂದನ್ನು ಪರೋಕ್ಷವಾದ ವಿಧಾನದಲ್ಲಿ ವಿವರಿಸುವುದು ಒಂದು ವೈಖರಿಯಾಗಿದೆ. ವಿದ್ವಾಂಸರು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಯೊಂದನ್ನು ವಿವರಿಸುವುದರಲ್ಲಿ ಹೆಮ್ಮೆ ತಾಳುತ್ತಾರೆ. ವ್ಯಕ್ತಿಯು ತಾನು ಇಷ್ಟಪಡುವ ರೀತಿಯಲ್ಲಿ ವೈದಿಕ ಧರ್ಮಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ಅವರು ಘೋಷಿಸುತ್ತಾರೆ. ನೀವು ಬಯಸಿದ ರೀತಿಯಲ್ಲಿ ಎನ್ನುವ ಈ ವಿಧಾನವು ಮೂರ್ಖತನದ್ದು. ಅದು ವೈದಿಕ ಸಂಸ್ಕೃತಿಯಲ್ಲಿ ಕೋಲಾಹಲವನ್ನು ಉಂಟು ಮಾಡಿದೆ. ವ್ಯಕ್ತಿಯು ವೈಜ್ಞಾನಿಕ ತಿಳುವಳಿಕೆಯನ್ನು ತನ್ನ ಹುಚ್ಚು ಕಲ್ಪನೆಗೆ ಅನುಗುಣವಾಗಿ ಸ್ವೀಕರಿಸುವಂತಿಲ್ಲ. ಉದಾಹರಣೆಗೆ, ಗಣಿತ ವಿಜ್ಞಾನದಲ್ಲಿ 2ಕ್ಕೆ 2 ಸೇರಿಸಿದರೆ 4 ಆಗುತ್ತದೆ. ಅದನ್ನು ಯಾರೂ 3 ಅಥವಾ 5 ಮಾಡಲು ಸಾಧ್ಯವಿಲ್ಲ. ಹೀಗೆ ನಿಜವಾದ ಜ್ಞಾನವನ್ನು ಯಾರೂ ಮಾರ್ಪಡಿಸಲು ಸಾಧ್ಯವಿಲ್ಲವಾದರೂ ಜನರು ವೈದಿಕ ಜ್ಞಾನವನ್ನು ಹೇಗೆ ತಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದನ್ನು ಒಂದು ವೈಖರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ನಾವು ಭಗವದ್ಗೀತಾ ಯಥಾರೂಪವನ್ನು ಪ್ರಸ್ತುತಪಡಿಸಿದೆವು. ನಾವು ಕಪೋಲ ಕಲ್ಪಿತ ಅರ್ಥಗಳನ್ನು ಸೃಷ್ಟಿಸಿಲ್ಲ. ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲಿ ಬರುವ ಕುರುಕ್ಷೇತ್ರ ಎಂಬ ಶಬ್ದವು ದೇಹವನ್ನು ಸಂಕೇತಿಸುತ್ತದೆ ಎಂದು ಕೆಲವರು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದರೆ ನಾವು ಇದನ್ನು ಅಂಗೀಕರಿಸುವುದಿಲ್ಲ. ಕುರುಕ್ಷೇತ್ರವು ಈಗಲೂ ಇರುವ ಒಂದು ಸ್ಥಳ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸ್ವಲ್ಪ ಮೇಲೆ ಮಾಡೋಣ. ವೈದಿಕ ಯಜ್ಞಗಳು ಮಾಡಲು ಈಗಲೂ ಅಲ್ಲಿಗೆ ಹೋಗುತ್ತಾರೆ. ಆದರೆ ಮೂರ್ಖರಾದ ವ್ಯಾಖ್ಯಾನಕಾರರು ಕುರುಕ್ಷೇತ್ರವೆಂಬುದು ದೇಹ, ಪಂಚಪಾಂಡವರು 5 ಇಂದ್ರಿಯಗಳೆಂದು ಹೇಳುತ್ತಾರೆ. ಈ ರೀತಿಯಲ್ಲಿ ಅವರು ಅರ್ಥವನ್ನು ವಿಕೃತಗೊಳಿಸುತ್ತಾರೆ. ಜನರು ದಾರಿ ತಪ್ಪುತ್ತಾರೆ. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಇತರ ಎಲ್ಲ ವೈದಿಕ ಸಾಹಿತ್ಯಗಳು ಇವು ಸ್ಮೃತಿಯಾಗಿರಲಿ ಅಥವಾ ನ್ಯಾಯವಾಗಿರಲಿ ಅವುಗಳನ್ನು ಮೂಲನಡಿಗಳ ಪ್ರಕಾರವೇ ಅರ್ಥ ಮಾಡಿಕೊಳ್ಳಬೇಕು ಎಂದು ದೃಢಪಡಿಸುತ್ತಾರೆ. ವೈದಿಕ ಸಾಹಿತ್ಯಗಳ ನೇರ ಅರ್ಥವನ್ನು ವರ್ಣಿಸುವುದು ಕೀರ್ತಿಯುತವಾದದ್ದು. ಅಪರಿಪೂರ್ಣ ಇಂದ್ರಿಯಗಳು ಮತ್ತು ಅಪರಿಪೂರ್ಣ ತಿಳುವಳಿಕೆಯನ್ನು ಬಳಸಿ ತನ್ನದೇ ಆದ ರೀತಿಯಲ್ಲಿ ವರ್ಣಿಸುವುದು ವಿಪತ್ಕಾರಿ ಪ್ರಮಾದ. ಆದ್ದರಿಂದ ಈ ರೀತಿಯಲ್ಲಿ ವೇದಗಳನ್ನು ವರ್ಣಿಸುವ ಪ್ರಯತ್ನವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಖಂಡಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಧನ್ಯವಾದಗಳು ಮಾತಾಜಿ ಮುಂದುವರಿಸಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಿಂದ ಓದ್ತೀವಿ? ಉಪನಿಷತ್ತುಗಳಿಗೆ ಸಂಬಂಧಿಸಿದಂತೆ ಉಪನಿಷತ್ತು ಸಂಬಂಧಿಸಿದಂತೆ ಹೇಳುವುದಾದರೆ ಕೆಳಕಂಡ 11 ಉಪನಿಷತ್ತುಗಳನ್ನು ಸರ್ವೋತ್ತಮವೆಂದು ಪರಿಗಣಿಸಲಾಗಿದೆ. ಈಶ, ಕೇನ, ಕಂಠ, ಪ್ರಶ್ನ, ಮುಂಡಕ ಮತ್ತೆ ಮಾಂಡುಕ್ಯ ಉಪನಿಷತ್ತು, ಮಾಂಡುಕ್ಯ, ತೃತೀಯ, ಐತರೇಯ,
ತೈತಿರೀಯ ಐತರೇಯ ತೈತರಿಯ ಐತರೇಯ ಚಾಂದೋಗ್ಯ ಬೃಹತ್ ಮೇಲೆ ಅರಣ್ಯಕ ಹೋಯ್ತು. ಬೃಹತ್ ಅರಣ್ಯಕ ಉಪನಿಷತ್ತು ಇಲ್ಲಿದೆ ಮಾತಾಜಿ. ಮೇಲೆ ಬೃಹತ್ ಮೇಲೆ ಹೋಯ್ತು. ಬೃಹದಾರಣ್ಯ ಉಪನಿಷತ್ ಮಾತಾಜಿ ಐತ್ ಮಾತಾಜಿ. ಸ್ವಲ್ಪ ಕೆಳಗೆ ಮಾಡಿ ಮಾತಾಜಿ. ಸ್ವಲ್ಪ ಕೆಳಗೆ ಮಾಡಿ ಮಾತಾಜಿ. ಹಾ. ಬೃಹತ್ ಅರಣ್ಯಕ ಉಪನಿಷತ್ತು ಬೃಹದಾರಣ್ಯ ಮತ್ತು ಶ್ವೇತಾಶ್ವಾತರ ಆದರೆ ಉಪನಿಷತ್ತು 30ರಿಂದ 39ನೇ ಶ್ಲೋಕಗಳು 108 ಉಪನಿಷತ್ತುಗಳ ಕುರಿತ ವರ್ಣನೆ ಇದೆ. ಅವು ಹೀಗಿದೆ: 1 ಈಶೋಪನಿಷತ್ತು, ಕೇನೋಪನಿಷತ್ತು, ಕಂಠೋಪನಿಷತ್ತು, ಪ್ರಶ್ನೋಪನಿಷತ್ತು. 5 ಮುಂಡಕೋಪನಿಷತ್ತು. 6 ಮುಂಡಕೋಪನಿಷತ್ತು. 7 ತೃತ್ತರೀಯ ಉಪನಿಷತ್ತು. 8 ಅಥರೇಯ ಉಪನಿಷತ್ತು. 9 ಛಂದೋಗೋಪನಿಷತ್ತು. 10 ಬೃಹದಾರಣ್ಯಕೋಪನಿಷತ್ತು. 11 ಬ್ರಹ್ಮೋಪನಿಷತ್ತು. 12 ಕೈವಲ್ಯೋಪನಿಷತ್ತು. 13 ಜಾಬಾಲೋಪನಿಷತ್ತು. 14 ಶ್ವೇತಸಾರೋಪನಿಷತ್ತು. 15 ಅಂಶೋಪನಿಷತ್ತು. 16 ಅರುಣೇಯೋಪನಿಷತ್ತು. 17 ಗರ್ಭೋಪನಿಷತ್ತು. 18 ನಾರಾಯಣೋಪನಿಷತ್ತು. 19 ಪರಮಹಂಸೋಪನಿಷತ್ತು. 20 ಅಮೃತ ಬಿಂದೋಪನಿಷತ್ತು. 21 ನಾರದ ಬಿಂದೋಪನಿಷತ್ತು. 22 ಶಿರೋಪನಿಷತ್ತು. 23 ಅಥರ್ವ ಶಿರೋಪನಿಷತ್ತು. 24 ಮೈತ್ರೇಯಾಣಿ ಉಪನಿಷತ್ತು. 25 ಕೌಶಿಕಿ ಉಪನಿಷತ್ತು. 26 ಬೃಹದ್ಯಾಬಲೋಪನಿಷತ್ತು. 27 ನರಸಿಂಹ ತಾಪನೀಯೋಪನಿಷತ್ತು. 28 ಕಾಲಾಗ್ನಿ ರುದ್ರೋಪನಿಷತ್ತು. 29 ಮೈತ್ರಿಯ ಉಪನಿಷತ್ತು. 30 ಸುಬಾಲೋಪನಿಷತ್ತು. 31 ಶೂರಿಕೋಪನಿಷತ್ತು. 32 ಮಂತ್ರಿಕೋಪನಿಷತ್ತು. 33 ಸರ್ವ ಸಾರೋಪನಿಷತ್ತು. 34 ನಿರಾಲಂಬೋಪನಿಷತ್ತು. 35 ಶಂಕರಹತ್ಕೋಪನಿಷತ್ತು. 36 ವಜ್ರಸೂಚಿಕೋಪನಿಷತ್ತು. 37 ತೇಜೋಬಿಂದುಪನಿಷತ್ತು. 38 ನಾದ ಬಿಂದೋಪನಿಷತ್ತು. 39 ಧ್ಯಾನ ಬಿಂದೋಪನಿಷತ್ತು. 40 ಬ್ರಹ್ಮ ವಿದ್ಯೋಪನಿಷತ್ತು. 41 ಯೋಗ ತತ್ವೋಪನಿಷತ್ತು. 42 ಆತ್ಮಬೋಧೋಪನಿಷತ್ತು. 43 ನಾರದ ಪರಿವಾಜಕೋಪನಿಷತ್ತು. 44 ತ್ರಿಶಿಕಿ ಉಪನಿಷತ್ತು. 45 ಶೀತೋಪನಿಷತ್ತು. 46 ಯೋಗ ಚೂಡಾಮಣಿ ಉಪನಿಷತ್ತು. 47 ನಿರ್ವಾಣೋಪನಿಷತ್ತು. 48 ಮಂಡಲ ಬ್ರಾಹ್ಮಣೋಪನಿಷತ್ತು. 49 ದಕ್ಷಿಣಾಮೂರ್ತಿ ಉಪನಿಷತ್ತು. 50 ಶರಭೋಪನಿಷತ್ತು. 51 ಸ್ಕಂದೋಪನಿಷತ್ತು. 52 ಮಹಾನಾರಾಯಣೋಪನಿಷತ್ತು. 53 ಅದ್ವೈತಾರಕೋಪನಿಷತ್ತು. 54 ರಾಮರಹಸ್ಯೋಪನಿಷತ್ತು. 55 ರಾಮತಾಪನಿ ಉಪನಿಷತ್ತು. 56 ವಾಸುದೇವೋಪನಿಷತ್ತು. 57 ಮದ್ಗಲೋಪನಿಷತ್ತು. 58 ಶಾಂಡಿಕೋಪನಿಷತ್ತು. 59 ಪೈಂಗಲೋಪನಿಷತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮತ್ತೊಬ್ಬರಿಗೆ ಓದ್ಲಿಕ್ಕೆ ಕೊಡುವ. ಲಕ್ಷ್ಮೀ ಪಿ ಎಂ ಮಾತಾಜಿ 60ರಿಂದ ಓದಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದ್ತೇನೆ ಮಾತಾಜಿ. 60ರಿಂದ ಅಲ್ವಾ ಹೇಳಿ? ಹೌದು. 60 ಭಿಕ್ಷೋಪನಿಷತ್ತು. 61 ಮಹತ್ ಉಪನಿಷತ್ತು. 62 ಶಾರೀರಕೋಪನಿಷತ್ತು. 63 ಯೋಗ ಶಿಖೋಪನಿಷತ್ತು. 64 ತುರ್ಯಾತೀತೋಪನಿಷತ್ತು. 65 ಸನ್ಯಾಸೋಪನಿಷತ್ತು. 66 ಪರಮಹಂಸ ಪರಿವ್ರಾಜಕೋಪನಿಷತ್ತು. 67 ಮಾಲಿಕೋಪನಿಷತ್ತು. 68 ಅವ್ಯಕ್ತೋಪನಿಷತ್ತು. 69 ಏಕಾಕ್ಷರೋಪನಿಷತ್ತು. 70 ಪೂರ್ಣೋಪನಿಷತ್ತು. 71 ಸೂರ್ಯೋಪನಿಷತ್ತು. 72 ಅಕ್ಷಿ ಉಪನಿಷತ್ತು. 73 ಆಧ್ಯಾತ್ಮೋಪನಿಷತ್ತು. 74 ಕುಂಡಿಕೋಪನಿಷತ್ತು. 75 ಸಾವಿತ್ರಿ ಉಪನಿಷತ್ತು. 76 ಆತ್ಮೋಪನಿಷತ್ತು. 77 ಪಾಶುಪತೋಪನಿಷತ್ತು. 78 ಪರಮ
ಬ್ರಹ್ಮೋಪನಿಷತ್ತು 79, ಅವಧೂತೋಪನಿಷತ್ತು 80, ತ್ರಿಪುರಾತಪನೋಪನಿಷತ್ತು 81, ದೇವಿ ಉಪನಿಷತ್ತು 82, ತ್ರಿಪುರೋಪನಿಷತ್ತು 83, ಕಟುರುದ್ರೋಪನಿಷತ್ತು 84, ಭಾವನೋಪನಿಷತ್ತು 85, ಹೃದಯೋಪನಿಷತ್ತು 86, ಯೋಗ ಕುಂಡಲಿನಿ ಉಪನಿಷತ್ತು 87, ಭಸ್ಮೋಪನಿಷತ್ತು 88, ರುದ್ರಾಕ್ಷೋಪನಿಷತ್ತು 89, ಗಣೋಪನಿಷತ್ತು 90, ದರ್ಶನೋಪನಿಷತ್ತು 91, ಸಾರೋಪನಿಷತ್ತು 92, ಮಹಾವಾಕ್ಯೋಪನಿಷತ್ತು 93, ಪಂಚಬ್ರಹ್ಮೋಪನಿಷತ್ತು 94, ಪ್ರಾಣಾಗ್ನಿಹೋತ್ರೋಪನಿಷತ್ತು 95, ಗೋಪಾಲ ತಾಪನಿ ಉಪನಿಷತ್ತು 96, ಕೃಷ್ಣೋಪನಿಷತ್ತು 97, ಯಾಜ್ಞವಲ್ಕ್ಯೋಪನಿಷತ್ತು 98, ವರಾಹೋಪನಿಷತ್ತು 99, ಶಾತ್ಯಾಯಿನಿ ಉಪನಿಷತ್ತು 100, ಹಯಗ್ರೀವೋಪನಿಷತ್ತು 101, ದತ್ತಾತ್ರೇಯೋಪನಿಷತ್ತು 102, ಗಾರುಡೋಪನಿಷತ್ತು 103, ಕಲಿ ಉಪನಿಷತ್ತು 104, ಜಾಬಲಿ ಉಪನಿಷತ್ತು 105, ಸೌಭಾಗ್ಯೋಪನಿಷತ್ತು 106, ಸರಸ್ವತಿ ರಹಸ್ಯೋಪನಿಷತ್ತು 107, ಬ್ರಹ್ಮಚೋಪನಿಷತ್ತು ಮತ್ತು 108, ಮುಕ್ತಿಕೋಪನಿಷತ್ತು. ಹೀಗೆ ಸಾಮಾನ್ಯವಾಗಿ ಅಂಗೀಕೃತವಾದ 108 ಉಪನಿಷತ್ತುಗಳಿವೆ. ಅವುಗಳಲ್ಲಿ ಈ ಹಿಂದೆ ಹೇಳಿದಂತೆ 11 ಅತ್ಯಂತ ಪ್ರಮುಖವಾದವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪರಮ ಸತ್ಯವನ್ನ ಉಪನಿಷತ್ತುಗಳಲ್ಲಿ ಮತ್ತೆ ಬ್ರಹ್ಮಸೂತ್ರಗಳಲ್ಲಿ ವರ್ಣಿಸಲಾಗಿದೆ. ಆದ್ರೆ ವ್ಯಕ್ತಿಯ ಶ್ಲೋಕಗಳನ್ನು ಅವು ಇರುವಂತೆ ಅರ್ಥ ಮಾಡಿಕೊಳ್ಳಬೇಕು. ಅದು ಅರಿವಿನ ಪರಮ ಶ್ರೇಷ್ಠತೆ ಅಂತ. ಈಗ ನಾವು ಓದುವಾಗ್ಲೇ ಎಷ್ಟೊಂದು ತಪ್ಪಾಗಿ ಕೆಲವೊಂದು ಅಕ್ಷರಗಳನ್ನ ಓದ್ತೀವಿ, ಅದರ ಅರ್ಥ ನಮ್ಗೆ ಗೊತ್ತಿಲ್ಲ ವಾಸ್ತವದಲ್ಲಿ. ಹಾಗೆ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದರ ಅರ್ಥನೇ ಬೇರೆ ಆಗುತ್ತೆ. ಆ ರೀತಿ ಇಲ್ಲಿ ಅದನ್ನ ನಾವು ಹೇಗೆ ತಿಳ್ಕೊಬೇಕು ಅನ್ನೋದು, ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದು ಹೇಗೆ ಇದೆ ಅದೇ ರೀತಿ ಅದನ್ನ ತಿಳ್ಕೊಳ್ಳುವಂಥದ್ದು ಕೂಡ ಅದು ಶ್ರೇಷ್ಠತೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಪರಮ ಸತ್ಯದ ಒಂದು ಸಂಪೂರ್ಣ ಜ್ಞಾನವನ್ನ ಉಪನಿಷತ್ತುಗಳಲ್ಲಿ ಮತ್ತೆ ಬ್ರಹ್ಮಸೂತ್ರಗಳಲ್ಲಿ ವರ್ಣಿಸಲಾಗಿದೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಶಂಕರಾಚಾರ್ಯರ ಕಾಲದಿಂದಾಚೆಗೆ ಶಾಸ್ತ್ರಗಳಿಗೆ ಸಂಬಂಧಿಸಿದ ಪ್ರತಿಯೊಂದನ್ನು ಪರೋಕ್ಷವಾದ ವಿಧಾನದಲ್ಲಿ ವಿವರಿಸುವುದೊಂದು ವೈಖರಿಯಾಗಿದೆ. ಅಂದ್ರೆ ನಾವು ನೋಡಿದ್ವಿ, ಇದಕ್ ಮೊದಲು ನಾವೆಲ್ಲರೂ ಕೂಡ ಹೇಗೆ ತಿಳಿದೀವಿ ಅಂದ್ರೆ, ಸರಿಯಾದ ಅಧಿಕೃತ ಪರಂಪರೆಯಲ್ಲಿ ಆಚಾರ್ಯರು ಏನನ್ನ ಹೇಳ್ತಾರೆ ಅದನ್ನ ಶ್ರವಣದ ಮೂಲಕ ನಾವು ಅದನ್ನ ಆಲಿಸಿ ಅದನ್ನ ಅದೇ ರೀತಿಯ ಸತ್ಯವನ್ನ ಒಪ್ಕೋತಾ ಹೋಗ್ತೀವಿ. ಆದ್ರೆ ಯಾವಾಗ ಶಂಕರಾಚಾರ್ಯರು ಬಂದ್ರು, ಅವರ ನಂತರ ಬಂದಂತಹ ಎಲ್ಲಾ ಶಾಸ್ತ್ರಗಳು ಕೂಡ ಅವ್ರು ಏನ್ ಹೇಳ್ತಾರೆ, ಪರೋಕ್ಷವಾದ ವಿಧಾನದಲ್ಲಿ ವಿವರಿಸ್ಬೇಕು ಅಂತ. ಅಂದ್ರೆ ಅವರ ಇಂದ್ರಿಯಗಳಿಗೆ ಗ್ರಹಿಕೆ ಆಗ್ಬೇಕು ಅಂತ. ನಾವ್ ಆಗ್ಲೇ ನೋಡ್ತೀವಿ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಇರುವಾಗ ಅದರಿಂದ ಗ್ರಹಿಕೆ ಮಾಡ್ಕೊಳ್ಳುವಂಥದ್ದು ಕೂಡ ತಪ್ಪಾಗಿ ನಾವು ಗ್ರಹಿಸ್ತೀವಿ ಅನ್ನುವಂಥದ್ದು. ವಿದ್ವಾಂಸರು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಯೊಂದನ್ನು ವಿವರಿಸುವುದರಲ್ಲಿ ಹೆಮ್ಮೆ ತಾಳುತ್ತಾರೆ. ಅಂದ್ರೆ ಈ ಒಂದು ವಿದ್ವಾಂಸರು, ಆಚಾರ್ಯರು ಯಾರೆಲ್ಲ ಶಂಕರಾಚಾರ್ಯರ ನಂತರ ಅವರೆಲ್ಲರೂ ಕೂಡ ಅದನ್ನ ತಮ್ಮದೇ ಆದ ಬೇರೆ ಬೇರೆ ರೀತಿಯಲ್ಲಿ, ಅಂದ್ರೆ ಅದು ಹೇಗಿದೆ ಅದನ್ನ ಹಾಗೆ ಹೇಳೋದಲ್ಲ, ಅವರದೇ ಆದ ರೀತಿಗಳಲ್ಲಿ ಅವರದೇ ಆದ ಮಾರ್ಗದಲ್ಲಿ ಅದನ್ನ ವಿವರಿಸ್ತೀವಿ ಅಂತ ಹೇಳುವಂಥದ್ದು. ಆ ರೀತಿ ತಿಳ್ಕೊಂಡು ತಮಗೆ ತಾವೇ ಹೆಮ್ಮೆ ಪಟ್ಕೊಳ್ಳುವಂಥದ್ದು. ಅಂತಹ ಒಂದು ವಿದ್ವಾಂಸರು ಬರೋದಕ್ಕೆ ಪ್ರಾರಂಭ ಆದ್ರು. ವ್ಯಕ್ತಿಯು ತಾನು ಇಷ್ಟಪಡುವ ರೀತಿಯಲ್ಲಿ ವೈದಿಕ ಧರ್ಮ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ಅವರು ಘೋಷಿಸುತ್ತಾರೆ. ಅಂದ್ರೆ ಧರ್ಮ ಗ್ರಂಥಗಳು, ವೈದಿಕವಾದ ಶಾಸ್ತ್ರಗಳನ್ನ ಯಾರಿಗೆ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೋ, ಅಂದ್ರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಅವರ ಸಾಮರ್ಥ್ಯದ ಒಂದು ಏನಂತ ಹೇಳ್ತಾರೆ, ತಳಹದಿಯ ಮೇಲೆ ಏನೇನೋ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ವಾಸ್ತವದಲ್ಲಿ ಅದು ಹೇಗಿದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಅನ್ನೋಂಥದ್ದು ಸರಿಯಾದ ರೀತಿ. ನೀವು ಬಯಸಿದ ರೀತಿಯಲ್ಲಿ ಎನ್ನುವ ಈ ವಿಧಾನವು ಮೂರ್ಖತನದ್ದು. ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೋಗಿ ಎಲ್ಲಾ ರೀತಿಯಲ್ಲೂ ನೀವು ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಮೂರ್ಖತನ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದು ವೈದಿಕ ಸಂಸ್ಕೃತಿಯಲ್ಲಿ ಕೋಲಾಹಲವನ್ನು ಉಂಟು ಮಾಡಿದೆ. ಅಂದ್ರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲಾ ರೀತಿಯ ಅಪಾರ್ಥಗಳನ್ನ, ಹೊಸ ಹೊಸ ವಿಚಾರಗಳನ್ನ ತರ್ತಾರೆ. ವ್ಯಕ್ತಿಯು ವೈಜ್ಞಾನಿಕ ತಿಳುವಳಿಕೆಗಳನ್ನು ತನ್ನ ಹುಚ್ಚು ಕಲ್ಪನೆಗೆ ಅನುಗುಣವಾಗಿ ಸ್ವೀಕರಿಸುವಂತಿಲ್ಲ.
ಆದ್ರೆ ಉದಾಹರಣೆಗೆ ನಾವು ನೋಡ್ತೀವಿ, ಗಣಿತ ಇಲ್ಲಿ ಕೊಡ್ತಾ ಇದ್ದಾರೆ. ಗಣಿತದಲ್ಲಿ 2ಕ್ಕೆ 2 ಸೇರಿಸಿದ್ರೆ 4 ಆಗೋದು. ಅದನ್ನ ನನ್ನ ಇಷ್ಟ ಬಂದ ಹಾಗೆ ನಾನು ಕೌಂಟ್ ಮಾಡ್ತೀನಿ, ನನ್ನ ಇಷ್ಟ ಬಂದಾಗ ನಾನು ಎಣಿಸ್ತೀನಿ, ನನ್ನ ಇಷ್ಟ ಬಂದಂಗೆ ನಾನು ಅದನ್ನ 2 2 3 ಅಥವಾ 2 2 5 ಅಂತ ಹೇಳುವಂಥದ್ದು ಅದು ಯಾವತ್ತಿದ್ರೂ ಅದು ತಪ್ಪೆ. ಹಾಗೆ ಶಾಸ್ತ್ರನೂ ಕೂಡ ಅಲ್ಲಿ ಏನಿದೆ ಯಥಾರ್ಥವಾಗಿ ಯಥಾರೂಪ ಅದನ್ನೇ ನಾವು ತಿಳ್ಕೊಬೇಕೇ ಹೊರತು ನಮಗಿಷ್ಟ ಬಂದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಅದು ಅಪಹಾರ್ತನೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ನಿಜವಾದ ಜ್ಞಾನವನ್ನು ಯಾರೂ ಮಾರ್ಪಡಿಸಲು ಸಾಧ್ಯವಿಲ್ಲವಾದರೂ ಜನರು ವೈದಿಕ ಜ್ಞಾನವನ್ನು ತಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದನ್ನು ಒಂದು ವೈಖರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅದನ್ನ ತಿಳ್ಕೊತೀವಿ ಅಂತ ಅನ್ಕೊಳ್ಳುವಂಥದ್ದು, ಅದೆಲ್ಲವೂ ಕೂಡ ಅವರ ಒಂದು ಜೀವನ ಕ್ರಮ ಆಗಿ ಹೋಗ್ತಾ ಇದೆ. ಹಾಗಾಗಿ ಒಂದು ಶಾಸ್ತ್ರದ ಮೂಲ ಸಾರ ಅದು ಅವರು ಹಾಳು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ಭಗವದ್ಗೀತಾ ಯಥಾರೂಪವನ್ನು ಪ್ರಸ್ತುತಪಡಿಸಿದೆವು. ಹಾಗಾಗಿ ಇಲ್ಲಿ ಪ್ರಭುಪಾದರು ನಮಗೆ ಯಥಾರೂಪವನ್ನು ಕೊಡ್ತಾ ಇದ್ದಾರೆ, ಭಗವದ್ಗೀತೆಯ ಶಾಸ್ತ್ರದ ಯಥಾರೂಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕಪೋಲ ಕಲ್ಪಿತ ಅರ್ಥಗಳನ್ನು ಸೃಷ್ಟಿಸಿಲ್ಲ. ಭಗವದ್ಗೀತೆಯ ಮೊದಲನೆಯ ಶ್ಲೋಕದಲ್ಲಿ ಬರುವ ಕುರುಕ್ಷೇತ್ರ ಎಂಬ ಶಬ್ದವು ದೇಹವನ್ನು ಸಂಕೇತಿಸುತ್ತದೆ ಎಂದು ಕೆಲವರು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದರೆ ನಾವು ಅದನ್ನು ಅಂಗೀಕರಿಸುವುದಿಲ್ಲ. ಕುರುಕ್ಷೇತ್ರವು ಈಗಲೂ ಒಂದು ಸ್ಥಳ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ವೈದಿಕ ಆವೃತ್ತಿಯ ಪ್ರಕಾರ ಅದು ಧರ್ಮಕ್ಷೇತ್ರ ಅಥವಾ ತೀರ್ಥ ಯಾತ್ರಾ ಸ್ಥಳ. ವೈದಿಕ ಯಜ್ಞಗಳನ್ನು ಮಾಡಲು ಜನರು ಈಗಲೂ ಅಲ್ಲಿಗೆ ಹೋಗುತ್ತಾರೆ. ಆದರೆ ಮೂರ್ಖರಾದವರು ವ್ಯಾಖ್ಯಾನಕಾರರು ಕುರುಕ್ಷೇತ್ರ ಎಂದರೆ ಈ ದೇಹ, ಪಂಚಪಾಂಡವರು, 5 ಇಂದ್ರಿಯಗಳು ಎಂದು ಹೇಳುತ್ತಾರೆ. ಅಂದ್ರೆ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದು ಅಂದ್ರೆ ಇದನ್ನೇ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ಕುರುಕ್ಷೇತ್ರ ಅಂತಂದ್ರೆ ಅದು ದೇಹ ಅಂತ ಹೇಳುವಂಥದ್ದು, ಮತ್ತೆ ಪಂಚಪಾಂಡವರು ಅನ್ನುವಂಥದ್ದು 5 ಇಂದ್ರಿಯಗಳು ಅನ್ನುವಂಥದ್ದು. ಆದ್ರೆ ಅವರದೇ ಒಂದು ಕಪೋಲ ಕಲ್ಪಿತ ರೀತಿಯಲ್ಲಿ ಅದೊಂದು ಅವ್ರಿಗೆ ಹೇಗೆ ಪದಗಳ ಜಾಲದಲ್ಲಿ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಆಗುತ್ತೆ, ಆ ರೀತಿ ಜನರನ್ನ ದಿಕ್ಕೆಡಿಸುವಂಥದ್ದು. ಹಾಗಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಕುರುಕ್ಷೇತ್ರ ಅನ್ನುವಂಥದ್ದು ಯಾವತ್ತಿದ್ರೂ ಅದೊಂದು ಪವಿತ್ರ ಧರ್ಮಕ್ಷೇತ್ರ ಅಥವಾ ತೀರ್ಥ ಸ್ಥಳ, ಅದೊಂದು ಜಾಗ. ಅಲ್ಲಿ ಹೋಗಿ ಅನೇಕ ಜನ ವೈದಿಕ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಮೂರ್ಖರಾದ ಈ ರೀತಿ ವ್ಯಾಖ್ಯಾನಕಾರರು ಈ ರೀತಿ ತಪ್ಪು ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಈ ರೀತಿಯಲ್ಲಿ ಅವರು ಅರ್ಥವನ್ನು ವಿಕೃತಗೊಳಿಸುತ್ತಾರೆ, ಜನರನ್ನ ದಾರಿ ತಪ್ಪಿಸ್ತಾರೆ. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಇತರ ಎಲ್ಲ ವೈದಿಕ ಸಾಹಿತ್ಯಗಳು ಅವು ಶ್ರುತಿಯಾಗಿರಲಿ, ಸ್ಮೃತಿಯಾಗಿರಲಿ ಅಥವಾ ನ್ಯಾಯವಾಗಿರಲಿ ಅವುಗಳನ್ನು ಮೂಲ ನುಡಿಗಳ ಪ್ರಕಾರವೇ ಅರ್ಥ ಮಾಡಿಕೊಳ್ಳಬೇಕು ಎಂದು ದೃಢಪಡಿಸುತ್ತಾರೆ. ಅಂದ್ರೆ ಈಗ ಸಂಸ್ಕೃತದಲ್ಲಿ ಒಂದು ಪದಕ್ಕೆ ಹಲವು ಅರ್ಥಗಳಿರುತ್ತೆ. ಹಲವು ಅರ್ಥಗಳಿದೆ ಅಂತ ಇರೋದ್ರಿಂದ ನಾವು ಅದನ್ನ ಇಷ್ಟ ಬಂದ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಏನ್ ಅರ್ಥವನ್ನು ಕೊಟ್ಟಿದ್ದಾರೆ ಅದೇ ಅರ್ಥವನ್ನೇ ಹೇಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಶ್ರುತಿ ಅಂದ್ರೆ ದೇವರಿಂದ ನೇರವಾಗಿ ಬಂದದ್ದಾಗಿರ್ಲಿ, ಸ್ಮೃತಿ ಆ ಒಂದು ವೇದಾಂತ ಸೂತ್ರಗಳಿಗೆ ಮಹರ್ಷಿಗಳು ಕೊಟ್ಟಿರುವ ವ್ಯಾಖ್ಯಾನಗಳಾಗಿರ್ಲಿ ಅಥವಾ ಪುರಾಣಗಳಾಗಿರಲಿ ಅವೆಲ್ಲವನ್ನು ಕೂಡ, ಅಥವಾ ನ್ಯಾಯವಾಗಿರಲಿ, ಇವೆಲ್ಲವೂ ಕೂಡ ಅದು ನಿಜವಾಗ್ಲೂ ಅಲ್ಲಿ ಏನು ಅರ್ಥ ಕೊಟ್ಟಿದ್ದಾರೆ ಅದೇ ಅರ್ಥದಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ದೃಢ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಆ ಪದಕ್ಕೆ ಇನ್ನು ಅನೇಕ ಹಲವು ಅರ್ಥಗಳಿದೆ ಅಂತ ಹೇಳಿ ಅವರಿಗೆ ಬಂದ ಹಾಗೆ ಅದನ್ನ ಹೇಳುವಂಥದ್ದು, ಇಷ್ಟ ಬಂದ ಹಾಗೆ ಅದನ್ನ ವರ್ಣಿಸ್ತಾ ಹೋಗುವಂಥದ್ದು, ಅದೆಲ್ಲವೂ ಕೂಡ ನಮ್ಮನ್ನ ದಾರಿ ತಪ್ಪಿಸುವಂಥದ್ದು. ವೈದಿಕ ಸಾಹಿತ್ಯಗಳ ನೇರ ಅರ್ಥವನ್ನು ವರ್ಣಿಸುವುದು ಕೀರ್ತಿಯುತವಾದದ್ದು. ಅಲ್ಲಿ ಏನಿದೆಯೋ ಅದನ್ನ ಯಥಾರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಪರಿಪೂರ್ಣ ಇಂದ್ರಿಯಗಳು ಮತ್ತು ಅಪರಿಪೂರ್ಣ ತಿಳುವಳಿಕೆಯನ್ನು ಬಳಸಿ ತನ್ನದೇ ಆದ ರೀತಿಯಲ್ಲಿ ವರ್ಣಿಸುವುದು ವಿಪತ್ಕಾರಿ ಪ್ರಮಾದ. ಅಂದ್ರೆ ಏನಂತ ಹೇಳ್ತಾರೆ, ಆಫ್ ನಾಲೆಜ್ ಇಸ್ ಡೇಂಜರಸ್ ಅಂತ ಹೇಳ್ತಾರೆ. ನಿಮ್ಗೆ ಜ್ಞಾನನೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅರ್ಧಂಬರ್ಧ ಜ್ಞಾನ ತಿಳಿದಿದ್ರೆ ಅದು ನಮ್ಮನ್ನ ಏನಂತ ಹೇಳ್ತಾ ಇದಾರೆ, ವಿಪತ್ಕಾರಿ ಪ್ರಮಾದಕ್ಕೆ ನಮ್ಮನ್ನ ಅದು ಕೊಂಡೋಗುತ್ತೆ ಅಂತ. ಹಾಗೆ ಆದ್ದರಿಂದ ಈ ರೀತಿಯಲ್ಲಿ ವೇದಗಳನ್ನು ವರ್ಣಿಸುವ ಪ್ರಯತ್ನವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಖಂಡಿಸಿದರು. ಕೃಷ್ಣ ಅವರದೇ ಆದ ರೀತಿಯಲ್ಲಿ ಅದನ್ನ ವರ್ಣಿಸೋದನ್ನಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಖಂಡಿಸ್ತಾ ಇದ್ದಾರೆ. ಈ ಮಾಯಾವಾದಿಗಳು ಅದನ್ನೇ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಕೆಳಕಂಡ 11 ಉಪನಿಷತ್ತುಗಳು ಸರ್ವೋನ್ನತವೆಂದು ಪರಿಗಣಿಸಲಾಗಿದೆ. ಈಶಾ, ಕೇನ, ಕಟ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ತೈತರೀಯ, ಐತರೇಯ, ಚಾಂದೋಗ್ಯ, ಬೃಹತ್ ಅರಣ್ಯಕ, ಶ್ವೇತಾಶ್ವರ. ಆದರೆ
ಮುಕ್ತಿ ಈಶೋಪನಿಷತ್ತಿನ 30ರಿಂದ 39ನೇ ಶ್ಲೋಕಗಳಲ್ಲಿ 108 ಉಪನಿಷತ್ತುಗಳನ್ನು ಕುರಿತ ವರ್ಣನೆ ಇದೆ. ಅವು ಹೀಗಿವೆ. ಅಂದ್ರೆ ಇಲ್ಲಿ ಉಪನಿಷತ್ತುಗಳಲ್ಲಿ ಪ್ರಮುಖವಾದದ್ದು 11 ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ 108 ಉಪನಿಷತ್ತುಗಳು ಒಟ್ಟಾರೆಯಾಗಿ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ವೇದಗಳ ಸಾರ ಅಂತ ಹೇಳ್ತಾರೆ ಉಪನಿಷತ್ತುಗಳನ್ನ. ಆ ಮೂಲಕ ಭಗವಂತನನ್ನ ಪರಿಪೂರ್ಣ ಸತ್ಯವನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗೆ ಸಾಮಾನ್ಯವಾಗಿ ಅಂಗೀಕೃತವಾದ 108 ಉಪನಿಷತ್ತುಗಳಿವೆ. ಅವುಗಳಲ್ಲಿ ಈ ಹಿಂದೆ ಹೇಳಿದಂತೆ 11 ಅತ್ಯಂತ ಪ್ರಮುಖವಾದವು. ಇಲ್ಲಿ ನಾವು 108 ಉಪನಿಷತ್ತುಗಳ ಹೆಸರುಗಳನ್ನ ಎಲ್ಲಾದ್ರೂ ಹುಡುಕ್ಬೇಕು ಅಂತಂದ್ರೆ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಸಿಗುತ್ತೆ, ನೆನಪಿಟ್ಕೊಂಡ್ ಬಿಡ್ಬೇಕು. ಶ್ಲೋಕ 109. ಗೌಣಾವೃತ್ಸೇ ಯೇ ಭಾಷ್ಯ ಕರೀಲ ಆಚಾರ್ಯ ತಾಹಾರ ಶ್ರವಣೆ ನಾಶಹಾಯ ಸರ್ವ ಕಾರ್ಯ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗೌಣಾವೃತ್ಯೈ ಯೇ ಭಾಷ್ಯ ಕರೀಲ ಆಚಾರ್ಯ ತಾಹಾರ ಶ್ರವಣೆ ನಾಶಹಾಯ ಸರ್ವ ಕಾರ್ಯ. ವೃತ್ಯೆ ಪರೋಕ್ಷ ಅರ್ಥಗಳಿಂದ ಯಾವುದು ಭಾಷ್ಯ ವ್ಯಾಖ್ಯಾನ ಕರೀಲ ಸಿದ್ಧಪಡಿಸಿದ್ದು, ಆಚಾರ್ಯ ಶಂಕರಾಚಾರ್ಯ ತಾಹಾರ ಅದರ ಶ್ರವಣೆ ಕೇಳಿದರೆ ನಾಶ ಹಯ ಆಗುತ್ತದೆ ಸರ್ವ ಎಲ್ಲ ಕಾರ್ಯ ಕೆಲಸಗಳು. ಅನುವಾದ: ಶ್ರೀಪಾದ ಶಂಕರಾಚಾರ್ಯರು ಎಲ್ಲ ವೈದಿಕ ಸಾಹಿತ್ಯಗಳನ್ನು ಪರೋಕ್ಷ ಅರ್ಥದ ಮೂಲಕ ವಿವರಿಸಿದ್ದಾರೆ. ಅಂತಹ ವಿವರಣೆಗಳನ್ನು ಶ್ರವಣ ಮಾಡಿದವರು ನಾಶವಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಶ್ರೀಪಾದ ಶಂಕರಾಚಾರ್ಯರು ಎಲ್ಲಾ ವೈದಿಕ ಸಾಹಿತ್ಯಗಳನ್ನು ಪರೋಕ್ಷ ಅರ್ಥದ ಮೂಲಕ ವಿವರಿಸಿದ್ದಾರೆ. ಪರೋಕ್ಷ ಅಂತಂದ್ರೆ ಅವರ ಒಂದು ಏನಂತ ನೇರವಾಗಿ ಕಂಡದ್ದನ್ನ ಹೇಳ್ತೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ವಿವರಿಸಿದ್ದಾರೆ. ಅಂತಹ ವಿವರಣೆಯನ್ನು ಶ್ರವಣ ಮಾಡಿದವರು ನಾಶ ಆಗ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಪರೋಕ್ಷವಾಗಿ ನಾವು ಕಾಣ್ತೀವಿ ಅಂತಂದ್ರೆ ಕಂಡಿದ್ದು ನಮ್ಗೆ ಪರೋಕ್ಷವಾಗಿ ಆ ದೃಷ್ಟಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ, ಆ ಇಂದ್ರಿಯಗಳಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ. ಹಾಗಾಗಿ ನಾವೇ ಅಪರಿಪೂರ್ಣ ಅಂತಂದ್ರೆ ಆ ಅಪರಿಪೂರ್ಣ ಇಂದ್ರಿಯಗಳ ಮೂಲಕ ನಾವು ಏನನ್ನ ಗ್ರಹಣ ಮಾಡಿದ್ವಿ ಅದು ಕೂಡ ಅಪರಿಪೂರ್ಣನೇ ಆಗುತ್ತೆ. ಹಾಗಾಗಿ ಆ ರೀತಿ ಯಾರಾದ್ರೂ ಆ ಒಂದು ನಿಟ್ಟಿನಲ್ಲಿ ಮುಂದುವರೆದ್ರು ಅಂತಂದ್ರೆ ಅವರು ನಾಶ ಆಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರೀಪಾದ ಶಂಕರಾಚಾರ್ಯರು ಸ್ವತಃ ಶಿವನ ಅವತಾರ. ಆದ್ರೆ ಅವ್ರು ಏನನ್ನ ಹೇಳಿದ್ರು ಅದು ಪರಿಪೂರ್ಣ ಸತ್ಯ ಅನ್ನೋದಕ್ಕಿಂತ ಅದು ಅಪರಿಪೂರ್ಣ ಸತ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ಪೂರ್ಣ ಸತ್ಯವನ್ನ ನೇರವಾಗಿ ಹೇಳಲಿಲ್ಲ. ಅವರು ಹೇಳಿದ್ದು ಏನಂತ ಹೇಳ್ತಾರೆ, ಬ್ರಹ್ಮನ್ ಸಾಕ್ಷಾತ್ಕಾರ ಅಂತಂದ್ರೆ ಅದು ಆಂಶಿಕ ಸಾಕ್ಷಾತ್ಕಾರ. ಹಾಗೆ ಅವ್ರು ಹೇಳಿರುವಂತದ್ದು ಕೂಡ ಅರ್ಧ ಸತ್ಯ ಅನ್ನೋ ರೀತಿಯಲ್ಲಿ ಆಗುತ್ತೆ. ಶ್ಲೋಕ 110. ನಾನಾರ ನಾಹಿಕ ದೋಷ ಈಶ್ವರ ಆಜ್ಞಾ ಪಾಯ ಗೌಣಾರ್ಥ ಕರೀಲ ಮುಖ್ಯ ಅರ್ಥ ಅಚ್ಚಾದೀಯ. ಮಧುಮೈ ಮಾತಾಜಿ ಓದ್ತಿದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ತಾನಾಯಿಕ ದೋಷ ಈಶ್ವರ ಆಜ್ಞಾಪಾಯ ಗೌಣಾರ್ಥ ಕರೀಲ ಮುಖ್ಯ ಅರ್ಥ ಅಚ್ಚಾದೀಯ. ಶಬ್ದಾರ್ಥಗಳು, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಾನ್ಹಾರ ಶ್ರೀ ಶಂಕರಾಚಾರ್ಯರ ನಾಹಿಕ ಅದರಲ್ಲಿ ಏನೂ ಇಲ್ಲ, ದೋಷ ತಪ್ಪು, ಈಶ್ವರ ಪರಮಪ್ರಭು ಆಜ್ಞಾ ಆದೇಶ, ಪಾಯ ಸ್ವೀಕರಿಸಿ, ಗೌಣ ಅರ್ಥ ಪರೋಕ್ಷ ಅರ್ಥ, ಕರೀಲ ಮಾಡು, ಮುಖ್ಯ ನೇರ, ಪಾರ್ಥ ಅರ್ಥ ಆಚ್ಛಾದಿಯ ಮರೆ ಮಾಡುವುದು. ಅನುವಾದ ಮತ್ತು ಭಾವಾರ್ಥ. ಇದರಲ್ಲಿ ಶಂಕರಾಚಾರ್ಯರದು ದೋಷವಿಲ್ಲ, ಏಕೆಂದರೆ ದೇವೋತ್ತಮ ಪರಮ ಪುರುಷನ ಆಜ್ಞೆಯ ಪ್ರಕಾರ ಅವರು ವೇದಗಳ ನಿಜವಾದ ಉದ್ದೇಶವನ್ನು ಮರೆ ಮಾಡಿದ್ದರು. ಭಾವಾರ್ಥ ಶಿಲ ಪ್ರಭುಪಾದರಿಂದ. ವೈದಿಕ ಸಾಹಿತ್ಯವು ನಿಜವಾದ ಜ್ಞಾನದ ಆಕರವೆಂದು ಪರಿಗಣಿಸಬೇಕು. ಆದರೆ ಅದನ್ನು ನಾವು ಯಥಾರೂಪದಲ್ಲಿ ಸ್ವೀಕರಿಸದಿದ್ದರೆ ದಿಕ್ಕು ತಪ್ಪುತ್ತೇವೆ. ಉದಾಹರಣೆಗೆ, ಭಗವದ್ಗೀತೆಯು ಒಂದು ಪ್ರಮುಖವಾದ ವೈದಿಕ ಸಾಹಿತ್ಯ. ಅದನ್ನು ಅನೇಕ ವರ್ಷಗಳಿಂದ ಬೋಧಿಸಲಾಗುತ್ತಿದೆ. ಆದರೆ ನಿರ್ಲಜ್ಜ ಧೂರ್ತರು ಅದನ್ನು ಕುರಿತು ವ್ಯಾಖ್ಯಾನ ಮಾಡಿರುವುದರಿಂದ
ಜನರು ಅದರ ಪ್ರಯೋಜನವನ್ನು ಪಡೆದಿಲ್ಲ. ಆದ್ದರಿಂದ ಯಾರೂ ಕೃಷ್ಣ ಪ್ರಜ್ಞೆಯ ತೀರ್ಮಾನಕ್ಕೆ ಬಂದಿಲ್ಲ. ಮೇಲ್ ಮಾಡ್ಬೋದಾ ಮಾತಾಜಿ? ಭಗವದ್ಗೀತೆಯ ಉದ್ದೇಶವನ್ನು ಯಥಾರೂಪವಾಗಿ ಪ್ರಸ್ತುತಪಡಿಸಿದಾಗಿನಿಂದ ಕಳೆದ 4-5 ವರ್ಷಗಳಷ್ಟು ಅತ್ಯಲ್ಪ ಅವಧಿಯಲ್ಲಿ ಪ್ರಪಂಚದಾದ್ಯಂತ ಸಹಸ್ರಾರು ಜನರು ಕೃಷ್ಣ ಪ್ರಜ್ಞಾವಂತರಾಗಿದ್ದಾರೆ. ವೈದಿಕ ಸ್ವಲ್ಪ ಮೇಲ್ ಮಾಡಿ ಮಾತಾಜಿ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಅದು PDF ಖಾಲಿ ಆಗೋಯ್ತು ಮಾತಾಜಿ, ಎಂಡ್ ಆಗೋಯ್ತು. ಖಾಲಿ ಆಯ್ತಾ? ಓಕೆ, ನನ್ನ ಹತ್ರ ಬುಕ್ ಇಲ್ಲ ಮಾತಾಜಿ, ನಾನು ಕ್ಲಿನಿಕಲ್ ಇರೋದು. ಓಕೆ ಮಾತಾಜಿ, 110 ಯಾರತ್ರ ಆದ್ರೂ ಇದ್ರೆ ಓದಿ, ಇಲ್ಲಾಂದ್ರೆ ನಾನೇ ಇದೆ, ನನ್ನ ಹತ್ರ ಇದೆ ಮಾತಾಜಿ. ಓದಿ ಮಾತಾಜಿ, ಓದಿ ಮಾತಾಜಿ. ಎಲ್ಲಿ ತನಕ ಓದಿದ್ರು ಮಾತಾಜಿ? 110 ಶ್ಲೋಕ ಅಲ್ಲ, ಫುಲ್ ಓದಿಲ್ಲ, ಓದೋದಲ್ಲ. ಇಲ್ಲ, ಆ ಪೇಜ್ ಎಂಡ್ವರೆಗೂ ಬಂದ್ರು ಮಾತಾಜಿ. ಓಕೆ. ವೈದಿಕ ಸಾಹಿತ್ಯದ ನೇರ ಮತ್ತು ಪರೋಕ್ಷ ವಿವರಣೆಗಳ ನಡುವೆ ಇರುವ ವ್ಯತ್ಯಾಸ ಇದು. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಹೇಳಿದ್ದಾರೆ: ಮುಖ್ಯ ವೃತ್ತೈ ಸೇಯಿ ಅರ್ಥ ಪರಮ ಮಹತ್ವ. ವೈದಿಕ ಸಾಹಿತ್ಯವನ್ನು ಮಿಥ್ಯ ವ್ಯಾಖ್ಯಾನಗಳಿಲ್ಲದೆ ಅದರ ನೇರವಾದ ಅರ್ಥಕ್ಕೆ ಅನುಗುಣವಾಗಿ ಬೋಧಿಸುವುದು ವೈಭವಾತಿಶಯವಾದದ್ದು. ದುರಾದೃಷ್ಟವಶಾತ್ ಶ್ರೀ ಶಂಕರಾಚಾರ್ಯರು ದೇವೋತ್ತಮ ಪರಮಪುರುಷನ ಅನುಜ್ಞೆಯ ಪ್ರಕಾರ ನಾಸ್ತಿಕರನ್ನು ವಂಚಿಸಿ ಆಸ್ತಿಕ್ಯಕ್ಕೆ ತರುವುದಕ್ಕಾಗಿ ನಾಸ್ತಿಕತೆಗೂ ಆಸ್ತಿಕತೆಗೂ ಮಧ್ಯೆ ರಾಜಿ ಮಾಡಿಕೊಂಡರು. ಹೀಗೆ ಮಾಡುವುದಕ್ಕಾಗಿ ಅವರು ವೈದಿಕ ಜ್ಞಾನದ ನೇರ ವಿಧಾನವನ್ನು ತೊರೆದು ಪರೋಕ್ಷವಾದ ಅರ್ಥವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸಿದರು. ಈ ಉದ್ದೇಶದಿಂದ ವೇದಾಂತ ಸೂತ್ರವನ್ನು ಕುರಿತು ಅವರು ಶಾರೀರಿಕ ಭಾಷ್ಯ ಎಂಬ ತಮ್ಮ ವ್ಯಾಖ್ಯಾನ ಗ್ರಂಥವನ್ನು ಬರೆದರು. ಆದ್ದರಿಂದ ನಾವು ಶಾರೀರಿಕ ಭಾಷ್ಯಕ್ಕೆ ಅಷ್ಟು ಬಹಳ ಪ್ರಾಮುಖ್ಯವನ್ನು ಕೊಡಬಾರದು. ವೇದಾಂತ ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ನಾವು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಬೇಕು. ಅದು ಹೀಗೆ ಪ್ರಾರಂಭವಾಗುತ್ತದೆ: ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದಿಯಸ್ಯ ಯತೋನ್ಮಯ ಇತರತಃ ಚಾರ್ತೆ ಸ್ವಭಿಜ್ಞಾನ ಸ್ವರಾಟ್. ಪರಮ ಸರ್ವ ವ್ಯಾಪಕನಾದ ದೇವೋತ್ತಮ ಪರಮ ಪುರುಷನಾದ ವಸುದೇವ ಪುತ್ರ ಪ್ರಭು ಶ್ರೀಕೃಷ್ಣನಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಲೋಕೋತ್ತರ ವಾಸ್ತವನಾದ ಅವನು ಸಕಲ ಕಾರಣಗಳ ಆದಿ ಕಾರಣನು. ಎಲ್ಲ ಅಭಿವ್ಯಕ್ತ ಬ್ರಹ್ಮಾಂಡಗಳು ಅವನಿಂದ ಉದಿಸುತ್ತವೆ, ಅವನಲ್ಲಿ ಅವು ಇರುತ್ತವೆ, ಅವನಿಂದ ಅವು ನಾಶವಾಗುತ್ತವೆ. ಸಮಸ್ತ ಅಭಿವ್ಯಕ್ತಿಗಳನ್ನು ಕುರಿತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅರಿವನ್ನು ಹೊಂದಿರುವ ಆದರೂ ಸಂಪೂರ್ಣ ಸ್ವತಂತ್ರನಾಗಿರುವ ನಿರಂತರವಾಗಿ ಪ್ರಜ್ವಲಿಸುತ್ತಿರುವ ಆ ಪ್ರಭುವನ್ನು ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಭಾಗವತ 1.1.1. ಶ್ರೀಮದ್ ಭಾಗವತವು ವೇದಾಂತ ಸೂತ್ರವನ್ನು ಕುರಿತ ನಿಜವಾದ ವ್ಯಾಖ್ಯಾನ. ದುರಾದೃಷ್ಟವಶಾತ್ ಒಬ್ಬ ವ್ಯಕ್ತಿಯು ಶ್ರೀ ಶಂಕರಾಚಾರ್ಯರ ಶಾರೀರಿಕ ಭಾಷ್ಯವೆಂಬ ವ್ಯಾಖ್ಯಾನದಿಂದ ಆಕರ್ಷಿತನಾದರೆ ಅವನ ಆಧ್ಯಾತ್ಮಿಕ ಜೀವನವು ನಾಶವಾದಂತೆಯೇ. ಶಂಕರಾಚಾರ್ಯರು ಪ್ರಭು ಶಿವನ ಅವತಾರವಾದುದರಿಂದ ಈ ರೀತಿಯಲ್ಲಿ ಅವರು ಜನರನ್ನು ಹೇಗೆ ವಂಚಿಸಿದರು ಎಂದು ಯಾರಾದರೂ ವಾದಿಸಬಹುದು. ಇದಕ್ಕೆ ಉತ್ತರವೆಂದರೆ ಅವರು ತಮ್ಮ ಪ್ರಭುವಾದ ದೇವೋತ್ತಮ ಪರಮ ಪುರುಷನ ಆದೇಶದ ಪ್ರಕಾರ ಹೀಗೆ ಮಾಡಿದರು. ಇದು ಪದ್ಮಪುರಾಣದಲ್ಲಿ ಪ್ರಭು ಶಿವನ ನುಡಿಗಳಲ್ಲಿಯೇ ದೃಢಪಟ್ಟಿದೆ. ಮಾಯಾವಾದಂ ಅಸಚ್ಚಾತ್ರಂ ಪ್ರಚ್ಛನ್ನಂ ಬೌದ್ಧಂ ಉಚ್ಯತೆ ಮಯೈವ ಕಲ್ಪಿತಂ ದೇವಿ ಕಲೋ ಬ್ರಾಹ್ಮಣ ರೂಪಿಣ ಬ್ರಹ್ಮಣ ಚಾಪರಂ ರೂಪಂ ನಿರ್ಗುಣಂ ವಕ್ಷ್ಯತೆ ಮಯ ಸರ್ವಸ್ವಂ ಜಗತೋಪಿ ಅಸ್ಯ ಮೋಹನಾರ್ಥಂ ಕಲೋ ಯುಗೆ. ವೇದಾಂತೆ ತು ಮಹಾಶಾಸ್ತ್ರೇ ಮಾಯಾವಾದಂ ಅವೈದಿಕಂ ಮಯೈವ ವಕ್ಷ್ಯತೆ ದೇವಿ ಜಗತಾಂ ನಾಶ ಕಾರಣಾತ್. ಮತ್ತೆ ತುಂಬಾ ದೊಡ್ಡದಿದೆ, ಇನ್ನೊಬ್ರು ಬುಕ್ ಇದ್ರು ಓದ್ಬೋದು. ಪ್ರಭು ಶಿವನು ತನ್ನ ಪತ್ನಿ ಪಾರ್ವತಿಗೆ ಹೀಗೆ ಹೇಳಿದನು: ಮಾಯವಾದ ತತ್ವಶಾಸ್ತ್ರವು ದೈವನಿಷ್ಠೆ ಇಲ್ಲದ್ದು ಅಸತ್ ಶಾಸ್ತ್ರ. ಅದು ಆಚ್ಛಾದನೆಗೊಂಡಿರುವ ಬೌದ್ಧ ಧರ್ಮ. ನನ್ನ ಪ್ರೀತಿಯ ಪಾರ್ವತಿ, ಕಲಿಯುಗದಲ್ಲಿ ನಾನು ಬ್ರಾಹ್ಮಣನ ರೂಪವನ್ನು ತಾಳಿ ಈ ಕಲ್ಪಿತ ಮಾಯವಾದ ತತ್ವಜ್ಞಾನವನ್ನು ಬೋಧಿಸುತ್ತೇನೆ. ನಾಸ್ತಿಕರನ್ನು ವಂಚಿಸುವುದಕ್ಕಾಗಿ ನಾನು ದೇವೋತ್ತಮ ಪರಮ ಪುರುಷನನ್ನು ನಿರಾಕಾರ ನಿರ್ಗುಣ ಎಂದು ವರ್ಣಿಸುತ್ತೇನೆ.
ಅದೇ ರೀತಿಯಲ್ಲಿ ವೇದಾಂತವನ್ನು ಕುರಿತು ವಿವರಿಸುವಾಗ ಪ್ರಭುವಿನ ವೈಯಕ್ತಿಕ ರೂಪವನ್ನು ನಿರಾಕರಿಸುವ ಮೂಲಕ ಸಮಸ್ತ ಜನರನ್ನು ನಾಸ್ತಿಕತೆಯತ್ತ ದಿಕ್ಕು ತಪ್ಪಿಸಲು ಅದೇ ಮಾಯಾವಾದಿ ತತ್ವಜ್ಞಾನವನ್ನು ನಾನು ವರ್ಣಿಸುತ್ತೇನೆ. ಶಿವಪುರಾಣದಲ್ಲಿ ದೇವೋತ್ತಮ ಪರಮ ಪುರುಷನು ಪ್ರಭು ಶಿವನಿಗೆ ಹೀಗೆ ಹೇಳಿದನು: ದ್ವಾಪರಾದೌ ಯುಗೆ ಭೂತ್ವಾ ಕಲೆಯ ಮಾನುಷಾದಿಷು ಸ್ವಾಗಮ್ಯೈ ಕಲ್ಪಿತೈಸ್ತ್ವಂ ಚ ಜನಾನ್ ವಿಮುಖಾನ್ ಕುರು. ಕಲಿಯುಗದಲ್ಲಿ ವೇದಗಳನ್ನು ಕುರಿತ ಕಾಲ್ಪನಿಕ ಅರ್ಥಗಳನ್ನು ಪ್ರಚಾರ ಮಾಡುವ ಮೂಲಕ ಜನಸಾಮಾನ್ಯರನ್ನು ದಿಕ್ಕು ತಪ್ಪಿಸು. ಇವು ಪುರಾಣಗಳ ವರ್ಣನೆಗಳು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ: ಮುಖ್ಯ ವೃತ್ತಿಯು ನೇರವಾದ ಅರ್ಥ, ಅಭಿಧಾ ವೃತ್ತಿ ಅಥವಾ ನಿಘಂಟುಗಳಿಂದ ಕೂಡಲೇ ತಿಳಿದುಕೊಳ್ಳಬಹುದಾದ ಅರ್ಥ. ಗೌಣ ವೃತ್ತಿ ಆದರೂ ಪರೋಕ್ಷ ಅರ್ಥ, ನಿಘಂಟನ್ನು ಪರಾಮರ್ಶಿಸದೆ ವ್ಯಕ್ತಿಯು ಕಲ್ಪಿಸಿಕೊಳ್ಳುವ ಅರ್ಥ. ಉದಾಹರಣೆಗೆ, ಒಬ್ಬ ರಾಜಕಾರಣಿಯು ಕುರುಕ್ಷೇತ್ರವನ್ನು ದೇಹಕ್ಕೆ ಹೋಲಿಸಿದ್ದಾನೆ, ಆದರೆ ನಿಘಂಟಿನಲ್ಲಿ ಅಂತಹ ಅರ್ಥವೇನೂ ಇಲ್ಲ. ಆದ್ದರಿಂದ ಈ ಕಾಲ್ಪನಿಕ ಅರ್ಥವು ಗೌಣ ವೃತ್ತಿ, ಆದರೆ ನಿಘಂಟಿನಲ್ಲಿ ದೊರೆಯುವ ಅರ್ಥವು ಮುಖ್ಯ ವೃತ್ತಿ ಅಥವಾ ಅಭಿಧಾ ವೃತ್ತಿ. ಇದು ಎರಡಕ್ಕೂ ಇರುವ ವ್ಯತ್ಯಾಸ. ಶ್ರೀ ಚೈತನ್ಯ ಮಹಾಪ್ರಭುಗಳು ವೈದಿಕ ಸಾಹಿತ್ಯವನ್ನು ಅಭಿಧಾ ವೃತ್ತಿಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಗೌಣ ವೃತ್ತಿಯನ್ನು ಅವರು ತಿರಸ್ಕರಿಸಿದ್ದಾರೆ. ಆದರೆ ಕೆಲವು ಸಲ ಅವಶ್ಯಕತೆಯ ಕಾರಣದಿಂದಾಗಿ ವೈದಿಕ ಸಾಹಿತ್ಯವನ್ನು ಲಕ್ಷಣ ವೃತ್ತಿ ಅಥವಾ ಗೌಣ ವೃತ್ತಿಯ ಮೂಲಕ ವರ್ಣಿಸಲಾಗುತ್ತದೆ. ಆದರೆ ಅಂತಹ ವಿವರಣೆಗಳನ್ನು ಶಾಶ್ವತ ಸತ್ಯವೆಂದು ನಾವು ಅಂಗೀಕರಿಸಬಾರದು. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಇನ್ನು ಮುಂದಕ್ಕೆ ಓದಿಸುವಲ್ವಾ ಮಾತಾಜಿ? ಹಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಓದಿ. ಸಭಾವತಿ ಮಾತಾಜಿ ಓದಿ. ಸಭಾವತಿ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ. ಎಲ್ಲಿ ಉಪನಿಷತ್ತುಗಳು ಅಲ್ಲಿಂದನಾ? ಹಾ ಮಾತಾಜಿ ಅಲ್ಲಿಂದ. ಓಕೆ. ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರದಲ್ಲಿನ ಚರ್ಚೆಯ ಉದ್ದೇಶವೆಂದರೆ ತಾತ್ವಿಕವಾಗಿ ಪರಮಸತ್ಯನ ವ್ಯಕ್ತಿ ರೂಪವನ್ನು ಸ್ಥಾಪಿಸುವುದು. ಆದರೆ ನಿರಾಕಾರವಾದಿಗಳು ತಮ್ಮ ತತ್ವಜ್ಞಾನವನ್ನು ಅಂಗೀಕರಿಸುತ್ತಾರೆ. ಹೀಗೆ ಅವರು ತತ್ವವಾದ ಅಥವಾ ಪರಮ ಸತ್ಯನ ಅನ್ವೇಷಣೆ ಮಾಡುವ ಬದಲು ಮಾಯಾವಾದ ಅಥವಾ ಐಹಿಕ ಶಕ್ತಿಯ ಮಾಯೆಗೆ ಒಳಗಾಗುತ್ತಾರೆ. ವೈಷ್ಣವ ಪಂಥದ 4 ಜನ ಆಚಾರ್ಯರಲ್ಲಿ ಒಬ್ಬರಾದ ಶ್ರೀ ವಿಷ್ಣು ಸ್ವಾಮಿಯವರು ಶುದ್ಧಾದ್ವೈತವಾದ ಎಂಬ ವಿಷಯದ ಮೇಲೆ ತಮ್ಮ ಮಹಾಪ್ರಬಂಧವನ್ನು ಮಂಡಿಸಿದಾಗ ಕೂಡಲೇ ಮಾಯಾವಾದಿಗಳು ಈ ತತ್ವಜ್ಞಾನದ ಅನುಕೂಲವನ್ನು ಪಡೆದು ತಮ್ಮ ಅದ್ವೈತವಾದ ಅಥವಾ ಕೇವಲಾದ್ವೈತವಾದವನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಈ ಕೇವಲಾದ್ವೈತವಾದವನ್ನು ಸೋಲಿಸಲು ಶ್ರೀ ರಾಮಾನುಜಾಚಾರ್ಯರು ತಮ್ಮ ತತ್ವಜ್ಞಾನವನ್ನು ವಿಶಿಷ್ಟಾದ್ವೈತವಾದವೆಂದು ಪ್ರಸ್ತುತಪಡಿಸಿದರು. ಶ್ರೀ ಮಧ್ವಾಚಾರ್ಯರು ತಮ್ಮ ಮಾತಾಜಿ ಮೇಲೆ ಮಾಡಿ ಮಾತಾಜಿ ಮೇಲೆ ಮಾಡಿ ತಮ್ಮ ತತ್ವವಾದವೆಂಬ ತತ್ವಜ್ಞಾನವನ್ನು ಪ್ರಸ್ತುತಪಡಿಸಿದರು. ಇವು ಎರಡೂ ಮಾಯಾವಾದಿಗಳಿಗೆ ಕಾಣ್ತಾ ಇಲ್ಲ. ಏನು ಅದು ಅರ್ಥ ಸರಿಯಾಗಿ ಕಾಣ್ತಾ ಇಲ್ಲ ಮಾತಾಜಿ. ಅವೆರಡು ಮಾಯಾವಾದಿಗಳಿಗೆ ಕಾಣಿಸುದಿಲ್ಲ ಮಾತಾಜಿ, ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ. ಏಕೆಂದರೆ ಇವು ಅದರ ತತ್ವಜ್ಞಾನವನ್ನು ಎಲ್ಲ ಸೂಕ್ಷ್ಮ ವಿವರಗಳಿಗೆ ಸೋಲಿಸುತ್ತವೆ. ಕಾಣಿಸುತ್ತ ಮಾತಾಜಿ? ಅದು ಕಾಣುತ್ತೆ, ಅದ್ರ ಹಿಂದಿನ ವರ್ಡ್ ಮಾತ್ರ ಕಾಣ್ಲಿಲ್ಲ. ಅಡ್ಡಿಯಾದವು ಅಷ್ಟೇ. ಅಡ್ಡಿಯಾದವು ಏಕೆಂದರೆ ಇವು ಅವರ ತತ್ವಜ್ಞಾನವನ್ನು ಎಲ್ಲ ಸೂಕ್ಷ್ಮ ವಿವರಗಳಲ್ಲಿ ಸೋಲಿಸುತ್ತದೆ. ತತ್ವಜ್ಞಾನದ ವಿದ್ಯಾರ್ಥಿಗಳು ಹೇಗೆ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತವಾದ ಮತ್ತು ಮಧ್ವಾಚಾರ್ಯರ ತತ್ವವಾದಗಳು ಮಾಯಾವಾದಿಗಳ ತತ್ವಜ್ಞಾನವನ್ನು ಅತ್ಯಂತ ಸಮರ್ಥವಾಗಿ ಇಚ್ಛಿಸುತ್ತವೆ ಎಂದು ಚೆನ್ನಾಗಿ ಬಲ್ಲರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು
ವೇದಾಂತ ತತ್ವಜ್ಞಾನದ ನೇರ ಅರ್ಥವನ್ನು ಅಂಗೀಕರಿಸಿದರು ಮತ್ತು ಮಾಯಾವಾದಿ ತತ್ವಜ್ಞಾನವನ್ನು ಕೂಡಲೇ ಅದು ವರ್ಡ್ ಸೋಲಿಸಿದರು. ಶಾರೀರಿಕ ಭಾಷ್ಯದ ತತ್ವಗಳನ್ನು ಯಾರು ಅನುಸರಿಸುತ್ತಾರೋ ಅವರು ನಾಶವಾಗುತ್ತಾರೆ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಸಂಬಂಧವಾಗಿ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸಿದ್ದಾರೆ. ಇದು ಪದ್ಮ ಪುರಾಣದಲ್ಲಿ ಖಚಿತವಾಗಿದೆ. ಅಲ್ಲಿ ಪ್ರಭು ಶಿವನು ಪಾರ್ವತಿಗೆ ಹೀಗೆ ಹೇಳುತ್ತಾನೆ. ಧನ್ಯವಾದಗಳು ಮಾತಾಜಿ. ಇನ್ನು ಬದಲಿಗೆ ಅವಕಾಶ ಕೊಡುವ ಪ್ರೇಮ ರಾಘವ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೃಣು ದೇವಿ ಪ್ರವಕ್ಷ್ಯಾಮಿ ತಮಾಸಾನಿ ಯಥಾಕ್ರಮಂ ಯೇಷಾಂ ಶ್ರವಣ ಮಾತ್ರೇಣ ಪಾತಿಥ್ಯಂ ಜ್ಞಾನೀನಾಂ ಅಪಿ ಅಪಾರ್ಥಂ ಶ್ರುತಿ ವಾಕ್ಯಾನಾಂ ದರ್ಶಯಲ್ ಲೋಕಗೃಹಿತಂ ಕರ್ಮ ಸ್ವರೂಪ ತ್ಯಾಜಾತ್ವಂ ಅತ್ರ ಛ ಪ್ರತಿಪಾದ್ಯತೆ ಸರ್ವಕರ್ಮ ಪರಿಭ್ರಂಶಾನ್ ನೈಷ್ಕರ್ಮ್ಯಂ ತತ್ರ ಚೋಚ್ಯತೆ ಪರಾತ್ಮ ಜೀವಯೋರೈಕ್ಯಂ ಮಾಯಾತ್ರ ಪ್ರತಿಪಾದ್ಯತೆ. ನನ್ನ ಪ್ರೀತಿಯ ಸತಿಯೇ, ಮಾಯವಾದ ತತ್ವಜ್ಞಾನದ ಮೂಲಕ ಹೇಗೆ ನಾನು ಅಜ್ಞಾನವನ್ನು ಪ್ರಸಾರ ಮಾಡಿದೆ ಎನ್ನುವುದಕ್ಕೆ ನನ್ನ ವಿವರಣೆಗಳನ್ನು ಕೇಳು. ಕೇವಲ ಅದನ್ನು ಶ್ರವಣ ಮಾಡುವುದಷ್ಟರಿಂದಲೇ ಪ್ರಗತಿ ಸಾಧಿಸಿದ ವಿದ್ವಾಂಸ ಕೂಡ ಪತನ ಹೊಂದುತ್ತಾನೆ. ಜನಸಾಮಾನ್ಯರ ಪಾಲಿಗೆ ಖಂಡಿತವಾಗಿಯೂ ಬಹಳ ಅಮಂಗಲಕರವಾದ ಈ ತತ್ವಜ್ಞಾನದಲ್ಲಿ ನಾನು ವೇದಗಳ ನಿಜವಾದ ಅರ್ಥವನ್ನು ತಪ್ಪಾಗಿ ಪ್ರತಿಬಿಂಬಿಸಿದ್ದೇನೆ. ಕರ್ಮದಿಂದ ಮುಕ್ತಿಯನ್ನು ಪಡೆಯಲು ವ್ಯಕ್ತಿಯು ಎಲ್ಲಾ ಚಟುವಟಿಕೆಗಳನ್ನು ತೊರೆಯಬೇಕು. ಈ ಮಾಯಾವಾದಿ ತತ್ವಜ್ಞಾನದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮರನ್ನು ಒಬ್ಬರೇ ಎಂದು ನಾನು ವರ್ಣಿಸಿದ್ದೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಅನುಯಾಯಿಗಳು ಮಾಯವಾದ ತತ್ವಜ್ಞಾನವನ್ನು ಹೇಗೆ ಖಂಡಿಸಿದ್ದಾರೆ ಎಂದು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲ 2ನೇ ಅಧ್ಯಾಯ 94ರಿಂದ 91ರವರೆಗಿನ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಅಲ್ಲಿ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಹೀಗೆ ಹೇಳಿದ್ದಾರೆ. ಮಾಯವಾದ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಕುತೂಹಲಿಯಾದವನು ಯಾರೇ ಆಗಲಿ ಅವನನ್ನು ಹುಚ್ಚ ಎಂದು ಪರಿಗಣಿಸಬೇಕು. ಇದು ವಿಶೇಷವಾಗಿ ಶಾರೀರಿಕ ಭಾಷೆಯನ್ನು ಅಧ್ಯಯನ ಮಾಡಿ ತಾನು ದೇವರಲ್ಲಿ ಐಕ್ಯವಾಗುತ್ತೇನೆಂದು ಭಾವಿಸುವ ವೈಷ್ಣವನಿಗೆ ಅನ್ವಯವಾಗುತ್ತದೆ. ಮಾಯಾವಾದಿ ತತ್ವಜ್ಞಾನಿಗಳು ತಮ್ಮ ವಾದವನ್ನು ಎಷ್ಟು ಆಕರ್ಷಕವಾಗಿ ಅಲಂಕಾರಿಕ ಭಾಷೆಯಲ್ಲಿ ಪ್ರಸ್ತುತಪಡಿಸುತ್ತಾರೆಂದರೆ, ಮಾಯವಾದ ತತ್ವಶಾಸ್ತ್ರವನ್ನು ಶ್ರವಣ ಮಾಡಿದ ಮೇಲೆ ಕೆಲವು ಸಲ ಮಹಾಭಾಗವತನ ಅಥವಾ ಬಹಳ ಪ್ರಗತಿಯನ್ನು ಸಾಧಿಸಿರುವಂತಹ ಭಕ್ತನ ಮನಸ್ಸನ್ನು ಕೂಡ ಪರಿವರ್ತಿಸಬಹುದು. ದೇವರು ಮತ್ತು ಜೀವಿ ಇಬ್ಬರು ಒಂದೇ ಎಂದು ಹೇಳಿಕೊಳ್ಳುವಂತಹ ತತ್ವಜ್ಞಾನವನ್ನು ಯಾವ ನಿಜವಾದ ವೈಷ್ಣವನೂ ಸಹಿಸಲಾರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ತುಂಬಾ ದೊಡ್ಡ ಭಾವಾರ್ಥ ಇದೆ. ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದು ನಾಳೆ ಎಕ್ಸ್ಪ್ಲೈನ್ ಮಾಡೋಣ. ಇಲ್ಲಿಗೆ ಎಂಡ್ ಮಾಡೋಣವಾ? ಹರೇ ಕೃಷ್ಣ. ಇನ್ನೊಂದು 3 ನಿಮಿಷ ಇದೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತೆಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಸ್ವತಃ ಶಂಕರಾಚಾರ್ಯರು ಅಂದ್ರೆ ಶಿವನ ಅಪರಾವತಾರ. ಅವರೇ ಕೂಡ ಅಂದ್ರೆ ಅವರೇ ಸ್ವತಃ ಪಾರ್ವತಿಗೆ ಹೇಳ್ತಾ ಇದ್ದಾರೆ, ನಾನೇ ಅಂದ್ರೆ ಇಲ್ಲಿ ಈ ರೀತಿ ಹೇಳಿ ಜನರನ್ನ ದಾರಿ ತಪ್ಪಿಸ್ದೆ ಭಗವಂತನ ಆಜ್ಞೆಯ ಮೇರೆಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇನ್ನು ಒಳಗಡೆ ಇನ್ನ ಏನೆಲ್ಲ ವಿಷಯಗಳಿದೆ ಅದನ್ನ ನಾನು ಡೀಟೇಲ್ ಆಗಿ ನಾಳೆ ಹೇಳೋಣ. ಸ್ವಲ್ಪ ದುಡ್ದಿದೆ, ಈಗ ಸ್ಟಾರ್ಟ್ ಮಾಡಿದ್ರು ಎಂಡ್ ಮಾಡಕ್ಕಾಗಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಆಗಿದೆ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಹೌದು ಮಾತಾಜಿ, ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.